ರಿಜಿಸ್ಟರ್ ವಿಟ್ಲ ಮತ್ತು ದಲಿತ ಸೇವಾ ಸಮಿತಿ ತಾಲೂಕು ಶಾಖೆ ಉಳ್ಳಾಲ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ ಇದರ ಸಹಭಾಗಿತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 132ನೇ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ MD ಮಂಚಿ ಪ್ರಾಧ್ಯಾಪಕರು, ಮಹಿಳಾ ಪದವಿ ಕಾಲೇಜು ಬಂಟ್ವಾಳ. ನಿಮ್ಮನ್ನು ನಾನು ಸರ್ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. MD ಮಂಚಿ ಇವರಿಗೆ ಇಯಾನ್ ಜೋಯ್ಸ್ಲಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸನ್ಮಾನ್ಯ BK ಸೇಸಪ್ಪ ಬೆದ್ರಕಾಡು, ಸ್ಥಾಪಕ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ರಿಜಿಸ್ಟರ್ ವಿಟ್ಲ. ಸರ್, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಪಡೆಯಲಿಕ್ಕಿದ್ದಾರೆ ಶ್ರೀಯುತ ಚಂದ್ರಶೇಖರ್ ಯು ವಿಟ್ಲ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ರಿಜಿಸ್ಟರ್ ವಿಟ್ಲ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ ಸರ್. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಿದ್ದಾರೆ ದಯಾನಂದ ಎ ಮುಖ್ಯೋಪಾಧ್ಯಾಯರು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಸೇಗೋಲಿ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ ಸರ್. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಪಡೆಯಲಿಕ್ಕಿದ್ದಾರೆ ಶ್ರೀಯುತ ನಾಗೇಶ್ ಟಿ ಕೈರಂಗಲ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ತಾಲೂಕು ಶಾಖೆ ಉಳ್ಳಾಲ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾದ ವಿಜಯ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಾ ಮೇಡಮ್. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಮರಿಯಾ ಸಾಲ್ ಡಾನ್ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮೇಡಮ್. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ,
ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ನೆರೆದಿರತಕ್ಕಂಥ ಎಲ್ಲ ನಾಗರಿಕರೇ, ಈಗ ಮಕ್ಕಳಲ್ಲಿ ಒಂದು ಪ್ರಶ್ನೆ, ನಿಮಗೆ ತುಳು ಅರ್ಥ ಆಗ್ತದಾ? ಮಕ್ಕಳಿಗೆಲ್ಲ ತುಳು ಗೊತ್ತುಂಟಲ್ಲ, ಅಂಚೆ ನಾನು ತುಳುಟೆ ಬಾತಿರ್ವೆ, ನಾನು ಒಬ್ಬ ಜೋಕುಲ್ಲ ಮಸ್ತುಲ್ಲೇರಿ ಆಂಡ ನಮ್ಮ ತುಳುನಾಡದ ಭಾಷೆಯ ಬಾತಿರ್ನ ಆಯ್ನಾತ್ ವಿಚಾರ ಮುಟ್ಟುನು. ಅಂಬೇಡ್ಕರ್ನ ಬಗ್ಗೆ ಮುಲ್ಪ ಪನ್ಪುನ ಹೆಚ್ಚಿನ ಅಗತ್ಯ ದಾಂಡ ಮಾತೆರೆಗ್ಲ ಶಾಲೆ ಜೋಕುಲೇರ್ದು ಬತ್ತನ ಮಲ್ಲಾಕ್ಲೇರ್ ಮುಟ್ಟ ಅಂಬೇಡ್ಕರ್ ಬರ್ನ ಏರು ಆರ್ನ ಹಿನ್ನೆಲೆದಾತ ಆರ್ನ ಒಟ್ಟು ಇತಿಹಾಸದಾದ ಈ ಬಗ್ಗೆ ಹೆಚ್ಚಿನ ಕ್ಲೆಗೆ ಪೂರ ಗೊತ್ತುಂಡು. ಭಾರಿ ಬಡತನಡು ಪುಟ್ಟುದು, ಮಸ್ತ್ ಕಷ್ಟನು ಅನುಭವಿಸೋದು, ಸಮಾಜಡು ಅಸಮಾನತೆಯನ್ನು ಪಡೆದು ಕಡೆಕ್ಕಲ ತನ್ನ ಸ್ವಪ್ರಯತ್ನದ ಮೂಲಕ ಮಸ್ತ್ ಪದವಿಲೇನು ಪೂರ ಪಡೆದು ನಮ್ಮ ದೇಶದ ಪಿದೇ ದೇಶದ ಬೋದು ಪದವಿಲೇನು ಪಡೆದು ದುಂಬು ಆರಂಜಿ ಭಾರತದ ಸಂವಿಧಾನವನ್ನು ಬರಪು ನಡೆಬಿಟ್ಟ ಸಾಧನೆ ಅಂತೀರಿ. ಮುಲ್ಪ ನಾವು ನೇರವಾದ ಆರ್ನ ಸಾಧನದ ಬಗ್ಗೆ ಪಾತಿರ್ಗ ಒಂಜಿ ರೀತಿಯ ಡಾಕ್ಟರ್ BR ಅಂಬೇಡ್ಕರ್ ತನ್ನ ಬದುಕನ್ನು ಕೇವಲ ಆರೆಗಾದು ದೀತಿಯರು ಇನಿ ಭಾರತದ ಏತೋ ಕೋಟಿ ಜನಕುಲೆಗಾದು ತನ್ನ ಬದುಕನಾರು ದಾರೆ ಎರೆದಿನಾರು. ಭಾರತದ ದುಂಬುದ ಕಥೆಕ್ಲೆ ನಮ್ಮ ತುಂಡ ಮಸ್ತು ಭಾರತೋಡು ಜಾತಿ ಪದ್ಧತಿ ಇತ್ತನು, ಭೇದ ಭಾವ ಇತ್ತನು, ಐನು ವರ್ಗ ಇತ್ತನು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪನ್ಪುಣ ವರ್ಗ ಇತ್ತನು. ಆ ವರ್ಗಕ್ಕೆ ಅನುಗುಣವಾದ ಭಾರತೋಡು ಸಾಮಾಜಿಕ ಪದ್ಧತಿ ಇತ್ತನು. ಅಪ್ಪ ಕೆಲವು ಸಮಸ್ಯೆ ಎಲ್ಲ ಎದುರಾದಿತ್ತು. ಆಂಡ ಸ್ವಾತಂತ್ರ್ಯ ತಿಕ್ಕಿನಿಡ್ದ ಬುಕ್ಕ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾದ ಸಂವಿಧಾನ ಬರಣಗ ಭಾರತನು ಒಂಜಿ ರೀತಿಯ ಈ ಕಪಿಮುಷ್ಟಿ ದೂರ ಮಲ್ತೇವೆ. ಭಾರತನು ಒಂಜಿ ಸಮಾನ ನಾಗರಿಕತೆದ ಒಂಜಿ ರಾಷ್ಟ್ರವಾದ ಸಂವಿಧಾನ ರಚನೆ ಮಲ್ತೇವೆ. ಒವ್ವೇ ಕಾರಣಗಳ ಮಕ್ಕಳು ಮಾತಾಡ್ಲಿಕ್ಕಿಲ್ಲ. ಒಂಜಿ ರೀತಿ ಸಂವಿಧಾನ ಬರೆದು ಮಾತೆರೆಗ್ಲ ಸರ್ವರಿಗೂ ಸಮಪಾಲು ಪನ್ಪುಣ ತತ್ವದೊಟ್ಟಿಗೆ ಸಮಾಜಡು ಮಾತಾ ಜಾತಿಲ ಮಾತಾ ಧರ್ಮದಕ್ಕಲ್ಲ ಒಂಜೆ ಕಾನೂನು ದೃಷ್ಟಿ ಒಂಜೆ ಪನ್ಪುಣ ವಿಚಾರವನ್ನು ಸಂವಿಧಾನ ಬರೆಯಿರು. ಕೇವಲ ಅಂಬೇಡ್ಕರ್ ಏತೋ ಡಿಗ್ರಿನ ಪಡೆಯಿನ ಜಗತ್ತದ ಅತಿ ವಿದ್ಯಾವಂತೆ ಪನ್ಪುಣಿನ ವಿಶ್ವಸಂಸ್ಥೆನೇ ಆರನೇ ಪುಗಾರ್ದನು. 6ನೇ ಡಿಗ್ರಿ ಪಡೆಯಿನಾಗಲು ವಿಶ್ವಡು ಏರ್ಲ ಹೆಜ್ಜಿಗೆ ಅಂಚಿನ ಒಂಜಿ ಗಣ್ಯ ವ್ಯಕ್ತಿ ಭಾರತದ ಈ ಒಂಜಿ ಸಂವಿಧಾನನು ಪಾಕ ವರ್ಷ ಸ್ವಪ್ರಯತ್ನ ಕೇವಲ ಇಂಡಿಯಾಡ್ ಮಾತ್ರ ಹತ್ತು ಇದೇ ದೇಶಗಳ ಬೋದು ಅಲ್ಪಲ ಮಾತಾದ್ನೇನು ಅಲ್ಪದ ಸಂವಿಧಾನ ಪೂರ ಸ್ಟಡಿ ಮಲ್ತದು. ಭಾರತ ಒಂಜಿ ರೀತಿಯ ಲಿಖಿತ ಸಂವಿಧಾನವನ್ನು ಕೊರಿಯಿರಿ. ಈ ಲಿಖಿತ ಸಂವಿಧಾನ 1950 ನಂಗೆ ಜಾರಿಗೆ ಬತ್ತನೆ ಭಾರತದ ಆ ಒಂಜಿ ದುಂಬುದ ಕಟ್ಟುಪಾಡ್ದಾದ ಆ ನೀತಿ ನಿಯಮದ ಎಂಜಿನ್ ಇತ್ತು ಅವು ಚೇಂಜ್ ಆದ ಸ್ವತಂತ್ರ ಭಾರತದ ಜೀವನ ಪದ್ಧತಿಯ ಬದಲಾವಣೆ. ಭಾರತಡು ಮಾತೇರ್ಲ ಸಮಾನ ಪನ್ಪುಣ ವಿಚಾರವನ್ನು ಆದ್ಯಂತ ಭೇದ ಭಾವ ಇತ್ತು ನಂಚನ ಈ ಒಂಜಿ ರಾಷ್ಟ್ರಡು ಸಮಾನ ಪನ್ಪುಣ ಒಂಜಿ ಆ ತತ್ವವನ್ನು ಕೊಂಡ್ತಾರೆ ಡಾಕ್ಟರ್ BR ಅಂಬೇಡ್ಕರ್. ಐದಾದು ಒಂಜಿ ಕೆಳವರ್ಗದ ವ್ಯಕ್ತಿಲ ಇನ್ನು ದೇಶದ ಅತ್ಯುನ್ನತ ಒಂಜಿ ಸ್ಥಾನವಾಯಿನ ಪ್ರಧಾನಮಂತ್ರಿ ಹುದ್ದೆ ಆದಪ್ಪು ಅಥವಾ ರಾಷ್ಟ್ರಪತಿ ಹುದ್ದೆ ಆದಪ್ಪು ಅಥವಾ CM ಹುದ್ದೆ ಆದಪ್ಪು ಅಥವಾ MLA MP ಹೋಗ್ಲ ಆಯರ ಸಾಧ್ಯತೆ ಉಂಟು. ಇದು ಡಾಕ್ಟರ್ BR ಅಂಬೇಡ್ಕರ್ ಇಡೀ ಭಾರತ ಜನಕುಲೆ ಕೊರ್ನಂಚನಂಜಿ ಮಲ್ಲ ಕೊಡುಗೆ. ಇಡೀ ನಮ್ಮೊಂಜಿ ಬರ್ತ್ಡೇ ಅಂಡ ನಮ್ಮ ಬಾರಿ ಇಲ್ಲ ಗೌಜಿ ಮನ್ಪ ಕೇಕ್ ಕಟ್ಟು ಮಾಡುವ ಬಿನ್ನೇರನ್ ಪೂರ್ವ ಲೆಪ್ಪುವ ಹೊಸ ಅಂಗಿ ಗುಂಟು ಮಾಡುವ ಬೇತೆ ರೀತಿಯ 1000 ಗಟ್ಟಲೆ ಖರ್ಚು ಮಾಡ್ತದೆ ನಮ್ಮ ಬರ್ತ್ಡೇನ ಆಚರಣೆ ಮಾಡ್ಪ. ಆಂಡ ಡಾಕ್ಟರ್ BR ಅಂಬೇಡ್ಕರ್ನ ಜನ್ಮದಿನ ಆಚರಣೆ ಮಾಡ್ಬಾಗ ಅವೇ ಖುಷಿ ನಮ್ಮ ಆಚರಣೆ ಮಾಡ್ಬೋದು. ನಮ್ಮ ವೈಯಕ್ತಿಕವಾದ ನಮ್ಮ ಖುಷಿ ಆಂಡ ಡಾಕ್ಟರ್ BR ಅಂಬೇಡ್ಕರ್ ಇಡೀ ಭಾರತದ 130 ಕೋಟಿ ಜನಕುಲೇನು ಆ ಎಂಚ ಬದುಕೋಡು ಎಂಚ ಇಪ್ಪಡು ಪನ್ಪುಣಿ ಸಂವಿಧಾನ ಮೂಲಕ ಬರೆದು ನಂಗೆ ಮಾತೆರೆಗಳ ಆದರ್ಶವಾದ ಇಪ್ಪನಾರು ಡಾಕ್ಟರ್ BR ಅಂಬೇಡ್ಕರ್. ಈ ಜಗತ್ತಡಿ 2 ವಿಧದ ಮನುಷ್ಯರು ಒಂಜಿ ಬದುಕದ ಸೈತಿನಕಲು ಬುಕ್ಕೊಂಜಿ ಸೈತದ ಬದುಕಿನಕಲು. ಬದುಕದ ಸೈತಿನಕಲು ಬಂಡ ಅಕಲು ಕೇವಲ ಉಪ್ಪೇರಿ ತಿನ್ಪೇರಿ ಪರ್ಪೇರಿ ಅದನ್ನ ಅಕಲ ಜೀವನ ಒನ್ಪೇರಿ ಒಂಜಿದೆ ಅಂತ ಇತ್ಕೋಪೇರಿ ಆಯ್ನ ಒಂಜಿ ವಾರ ನೆನಪು ಪುಣ್ಬುಕ ಮರತು ಆಂಡ ಈ ಜಗತ್ತಡು ತೈತದಲ 1000 ವರ್ಷ ಭೂಮಿ ವರಿನಟೋಟ ಒರಿಪನಕಲು
ಐಕ್ ಉದಾಹರಣೆ ಒಂಜಿ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅಂಜ ಮಲ್ಲ ಮಲ್ಲ ಜನಕ್ಕುಲೆ ದಾಯಬಂಡ ಅಂಬೇಡ್ಕರ್ ತೀರ್ದು ಹೋದ್ನಲ್ಲ ಆರು ಬರೆದು ಈ ನಮ್ಮ ದೇಶ ಕೊರ್ನಂಚಿನ ಸಂವಿಧಾನದ ಆದಂಡು ಅವು ಇದು ನಮ್ಮನು ಆರ್ನ ಪುದರ್ ಜೀವಂತ ಅದು ಉಪ್ಪೆರ ಕಾರಣ ಆಪುಂಡು ಅಂಬೇಡ್ಕರ್ ಒಂಜಿದ ಈ ಕಡೆ ಬಂದ್ಪೇರು ಈ ಸಂವಿಧಾನ ಬರುತ್ತೇನೆ ಇದಕ್ಕೆ ಬೋಡಾಪನ ರೀತಿ ವ್ಯವಸ್ಥೆ ಮಲ್ತದೆ ಆಂಡ ಇನ್ನು ಸರಿಯಾದ ರೀತಿ ಐನ ಜಾಗೃತಿ ಆದ ಕಾತೊಂದುಪ್ಪನ ಜವಾಬ್ದಾರಿ ನಿಕ್ಲೆಗೆ ಮುಡ್ಡ ಅದು ಮಾತ್ರ ನಮ್ಮ ಭಾರತದ ಪ್ರಜೆಗಳು ಸಂವಿಧಾನ ನಂಗೆ ಸರ್ವ ರೀತಿಯ ಒಂಜಿ ರೀತಿಯ ಅಧಿಕಾರ ಕೊಡ್ತನು ಈ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಬಳಸೊಂದು ರಾಜಕೀಯವಾದಪ್ಪು ಸಾಮಾಜಿಕವಾದ ಆರ್ಥಿಕವಾದಪ್ಪು ನಮ್ಮ ಆ ಒಂಜಿ ಅಧಿಕಾರವನ್ನು ಚಲಾವಣೆ ಮಾಡ್ಕೊಂಡು ನಂಗೆ ತದ್ವಿರುದ್ಧವಾದ ಒವ್ವೇ ಘಟನೆ ನಡತಲ್ಲ ಐನ ವಿರೋಧ ಮಲ್ತದೆ ಐಕ್ ನಮ್ಮ ಸರಿಯಾದ ಪರಿಹಾರ ಕಂಡು ಪತ್ತೋಡು ಮುಕ್ಕೊಂದು ಕಡೆ ಆರು ಬನ್ಪೇರು ಯಾನ ನಿಕ್ಲೆಗೆ ನ್ಯಾಯಾಲಯ ಕೊಡ್ತೆ ಸಂವಿಧಾನ ಕೊಡ್ತೆ ಕಾನೂನು ಕೊಡ್ತೆ ನಿಕ್ಲೆಗೆ ಬದುಕೇರ ಸಾಧ್ಯ ಅನ್ಪದ್ ಕೊಡ್ತೆ ಆಂಡ ಇನ್ನು ಸರಿಯಾದ ರೀತಿ ಬದುಕುನ ನಿಕ್ಲೆಗೆ ಬಿಡ್ನ ನಿಖಲ್ ರಾಜ್ಯರಾಪರ ಗುಲಾಮೇರಾಪರ ಅವು ನಿಕ್ಲೆಗೆ ಬಿಡ್ನ ಅಂಡ ಸಂವಿಧಾನ ಬಂದ್ಬಿಡು ಕೇವಲ ಭೂಕುಡು ಬರೆಯನ್ನು ಒಂಜಿ ಅಕ್ಷರ ಅಂಡಲ್ಲ ಇಡೀ ಭಾರತ ದೇಶನ ಒಂಜಿ ನಡಪವನ ಅಂಜನೆ ಇನ್ನೊಂಜಿ ಅವೊಂಜಿ ಡ್ರೈವರ್ ಅಂದೇಪನೊಳಿ ಒಂಜಿ ವಿಮಾನ ರಾವನ್ ಬೋರ್ಡ್ ಅಂಡ ಐಟ್ ಪೈಲಟ್ ಏತ್ ಅಗತ್ಯನ ಅಂಜನೆ ದೇಶ ಇನ್ನಿ ನಡಪಡಂಡ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾರಿನ ಸಂವಿಧಾನ ಮುಖ್ಯ ಇನಿ ಏತೆ ಮಲ್ಲ ಜನ ಆದಪ್ಪು ಏತೆ ಮಲ್ಲ ವ್ಯಕ್ತಿ ಆದಪ್ಪು ಏತೆ ಮಲ್ಲ ಶಕ್ತಿ ಆದಪ್ಪು ನಮ್ಮ ಸಂವಿಧಾನನು ಮೀರ್ದು ನಡಪನ ಅಧಿಕಾರ ಆಗಿಜ್ಜಿ ಇನಿ ಭಾರತೋಡು ನೀವು ತೂಲೆ ಇನಿ ಅಂಜವು ಪೊಂಜನಕ್ಲು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಪನ್ಪುನ ಲೆಕ್ಕಜ್ಜಿ ಅಕಲಕಲ ಧರ್ಮ ಅಕಲಕಲ ಜಾತಿ ಅಕಲಕಲ ಇಲ್ಲದೋಲೆ ಹೊರತು ಸಾರ್ವಜನಿಕ ಜಾಗಡೆಯನ್ನು ಕೊಂಡ್ರು ಲೆಕ್ಕ ಬಲ್ಲಿ ಇನ್ನೇನು ಮಂತನಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾತಂತ್ರ್ಯ ಪೂರ್ವಡು ನಿಖಲು ತನಿ ಯೋಚನೆ ಮಂತ್ರ ನಮ್ಮ ಅಜ್ಜನಕರ ಕಾಲಡು ಏತೋ ಜನಗಳು ಮಲ್ಲಕಲ್ನ ಕಾರಟ್ಟು ಶೋಷಣೆಗೊಳಗಾದಿತ್ತೇರು ಕೇವಲ ಕತ್ತಲೆದು ಕಾಂಡೆ ಕತ್ತಡ ಬೆನ್ಪುಣೆ ಒಂಜಿ ರೂಪಾಯಿಗೆ ಹಾಕಲ ಸಂಬಳ ದೇತೊಂಡೆ ಆತನ ఆయన ದನಿ ಇಲ್ಲದು ಒಯ್ತು ದಕ್ಕುಣೆ ಅದನ್ನು ಈ ಅಡೆ ಮುಟ್ಟೊಚ್ಚಿ ಆಯನ ಮುಟ್ಟೊಚ್ಚಿ ಇಂಬೇನು ಮುಟ್ಟೊಚ್ಚಿ ಅವು ತಪ್ಪು ಒಂದು ತಪ್ಪು ಪಂಡೊಂದಿತ್ತೇರು ಆಂಡ ಸ್ವಾತಂತ್ರ್ಯ ಸಿಕ್ಕಿನ ಬುಕ್ಕ ಆ ಸಂವಿಧಾನೋಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆಯರು ಏರ ಮಿತ್ರ ಏರೆಗಳ ಶೋಷಣೆ ಮಾಡ್ಪುನ ಅಧಿಕಾರ ಅಜ್ಜಿ ಕಾನೂನು ಮೀರಿದ ಏರೆಗಳ ನಡಪುನ ಸಾಧ್ಯತೆ ಅಜ್ಜಿ ಐದಾದ ನಂಗೆ ಇನಿ ನಿಜವಾಯಿನ ಒಂಜಿ ನಮ್ಮ ಕಣ್ಣಗೆ ತೋಜಿನ ದೇವರು ಪಂಡವ ಇನಿ ಸಂವಿಧಾನ ಇದು ಜೋಕುಲ್ಲ ಲೆಕ್ಕದ ಹಿಡಿದು ಆಯ್ತು ದುಮ್ಮದ ಪ್ರಜೆಗಳು ನಿಕ್ಕಲು ಸಂವಿಧಾನ ಏಪ ಗೌರವ ಮಲ್ತಾರ ಸಂವಿಧಾನದ ನೀತಿ ನಿಯಮನ ಏಪ ನಿಕ್ಕಲ ಜೀವನ ಅಳವಡಿಕೆ ಮಂತಾರ ನಿಕ್ಕಲ್ ನಿಜವಾಯಿನ ಭಾರತದ ಪ್ರಜೆಗಳು ಆಪರ ಉವೇ ಕಾರಣಗಳ ನಮ್ಮ ಸಂವಿಧಾನ ಐನ ಚೌಕಟ್ಟಿನ ಮೀರಿದ ನಡಪಲೆಕ್ಕ ಅಜ್ಜಿ ದಾಂಡ ಜಗತ್ತದ ಮಾತಾರಶಿನಿ ನಮ್ಮ ಭಾರತ ದೇಶ ದಿನ ಮುಂದುವರಿಯೊಂದು ಸ್ವಾತಂತ್ರ್ಯ ಪೂರ್ವಗೂ ನಮ್ಮ ಇದೇ ದೇಶದೊಂದು ಗುಂಡು ಸೂಜಿ ಸಮೇತ ನಮ್ಮ ಕೊಡ್ತಾ ಇದ್ದೇನೆ ನಮ್ಮ ಹಿಂದೆ ಆಡಿದ್ದೆ ಆಂಡ ಸ್ವಾತಂತ್ರ್ಯ ಸುಮಾರು ತೆಗೆದ ಒಂಜಿ 25 ವರ್ಷದ ಈ ನಡುಟ್ಟು ನಮ್ಮ ಇನಿ ಜಗತ್ತದ ಒಂಜಿ ಪ್ರಮುಖ ರಾಷ್ಟ್ರವಾದುಲ್ಲ ಜಗತ್ತದ ಅಭಿವೃದ್ಧಿ ಐನೇ ರಾಷ್ಟ್ರ ಅದುಲ್ಲ ನೌಕಾನೆರಟು ಆದಪ್ಪು ಆಕಾಶದ ವಿಚಾರಡುಪ್ಪು ಆರ್ಥಿಕವಾದಪ್ಪು ಜನಸಂಖ್ಯೆಡ ಆದಪ್ಪು ನಾವು ವಿದ್ಯಾಭ್ಯಾಸ ನಮ್ಮ ಮಾತ ವಿದ್ಯೆಗಳ ಭಾರತದ ಮುಂದುವರಿ ಕಾರಣ ಇದಕ್ಕೆ ನಮ್ಮ ಸಂವಿಧಾನ ಮಾತೆರೆಗಳ ರೈಟ್ ಉಂಡು ಪ್ರತಿಯೊರೆಗಳ ಜಾತಿ ನೀತಿ ಮೀರ್ದಾಯಿ ಮಲ್ಲ ಡಿಗ್ರಿ ಪಡೋಲಿ ಮಲ್ಲ ವ್ಯಕ್ತಿ ಆವಲಿ ಮಲ್ಲ ಶಕ್ತಿ ಆವಲಿ ನೆಟ್ಟು ಮುಲ್ಪ ಜಾತಿ ನೀತಿ ಧರ್ಮ ಇಜ್ಜಿ ಇನ್ನೇನು ಕೊಡುತ್ತಾರ ಬಿ ಆರ್ ಅಂಬೇಡ್ಕರ್ ಭಾರತದ ಅದು ಆರು ಪನ್ಪೇರಿ ಭಾರತದ ಮುಖ್ಯವಾದ ಜಾತಿ ಧರ್ಮ ಪನ್ಪುಡ ವ್ಯಕ್ತಿ ಮಿಚ್ಚವು ಒಂಜಿ ಗುಯಲ್ದೊಳದ ಕಪ್ಪೆ ಮನ್ಪುಂಡು ಆ ಜಾತಿ ಧರ್ಮ ಬೊಚ್ಚಿನ ಬಂದ್ಬೋಜಿ ಅಂಡ್ ಅವು ನಿಖಲ್ ಖಾಸಗಿ ಆದ ಪಡ ಇನ್ನು ಸಾರ್ವಜನಿಕ ಕೊಂಡು వచ్చి ಐದಾದ ನಮ್ಮ ಜಾತಿ ಧರ್ಮವನ್ನು ಮೀರ್ದು ನಮ್ಮ ಭಾರತದ ಪ್ರಜೆಯಾದ ಇನಿ ಬದುಕಿನ ಅವಶ್ಯಕತೆ ಮಾತೆಲ್ಲ ನಮ್ಮ ಜಾತಿ ಧರ್ಮವನ್ನು ಬರೆದು ನಮ್ಮ ಇನಿ ಮಾನವರಾದ ಬದುಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಶಯ ಅಲ್ಲ ಒಂದು ಕಡೆ ಆರು ಬನ್ಪೇರು ಅಂಬೇಡ್ಕರ್ ಯಾನು ಎನರ್ಜಿ ತೀರಿನ ಪ್ರಯತ್ನ ಮಾಡ್ತದೆ ಯಾನೊಂದು ತೇರು ರಥನು ಒಯ್ತದ ಅರ್ಧದ ಪನಿದು ಕೊಣತು 5 ಕೋಟಿ ಎತ್ತವನ ಜವಾಬ್ದಾರಿ ಭಾರತದ ಪ್ರಜೆಗಳು ನಮಿತ್ತುಂಡು ಈಗ ರಥ ದೇವಸ್ಥಾನದ ಬರೋದು ಪಾರು ಆ ಒಯ್ತೊಂದು ಆ ರಥನು ತಯಾರು ಮಾಡ್ತಾ ಅಲ್ಪ ರೀತಿಯ ಒಯ್ತೊಂದು ಪಾಪನ ಜವಾಬ್ದಾರಿ ನಿಕ್ಲೆ ಮಿತ್ತ ಅಂದ ಭಾರತ ಪ್ರಜೆಗಳ ಮಿತ್ತ ನಮ್ಮ ಇನಿ ಇದು ಸತ್ಯವಾದ ಕುಳ್ಳೊಂದಿಲ್ಲ ಇಲ್ಲಾಡು ಖುಷಿ ತುಪ್ಪ ಇಲ್ಲಲ್ಲಿ ಟಿವಿ ತುಪ್ಪ ಶಾಲೆ ಪಾಪ ನಮ್ಮನೆ ಸ್ವಂತ ಕಾರು ಗಾಡಿ ದೆಪ್ಪ ಅದನ್ನ ಆಸ್ತಿ ದೆಪ್ಪ ಆಂಡ ದುಂಬದ ಕಾಲೋಡು ಇಜ್ಜಿ ಅವೇ ಬಾಕಿ ರಾಷ್ಟ್ರ ಹೋಲಿಸೋದು ಈತು ಫ್ರೀಡಮ್ ಅಥವಾ ಸ್ವಾತಂತ್ರ್ಯ ಇಜ್ಜಿ ಅಣ್ಣ ನಮ್ಮ ಇನಿ
ಕಾನೂನು ಮೀರಿದು ಕಾನೂನದ ಚೌಕಟ್ಟಿಡು ನಂಗೆ ಎಂಚಲ ಬದುಕುನ ಹಕ್ಕೊಂಡು ಜಗತ್ತಿನ ಒವ್ವೇ ರಾಷ್ಟ್ರಗಳು ನಮಗರಿತಲ್ಲ ಭಾರತದ ಜನಗಳಿಗೆ ಒಂಜಿ ಫ್ರೀಡಮ್ ಸ್ವಾತಂತ್ರ್ಯ ಓಲ್ಲಾಯ್ಜಿ 30 ಸುಖ ಓಲ್ಲಾಯ್ಜಿ ಬಾಕಿ ದೇಶೋಡ ನೀವು ತೊಂಡ ಬೇತೆ ಬೇತೆ ರೀತಿಯ ಕಾನೂನು ಬೇತೆ ಬೇತೆ ಕಟ್ಟಲೆ ಒಂಜಿ ಸರಿಯಾದ ಒಂದು ಚೆಮ್ಮದೆಪ್ಪಡಲ್ಲ ಸರ್ಕಾರದ ಕಾನೂನು ಅಲ್ಲಿ ತಗೊಂಡು ಅಂಡ ನಮ್ಮ ಭಾರತದ ಅಂಚಿನ ಒವ್ವೇ ರೀತಿಯ ಸಮಸ್ಯೆಜ್ಜಿ ಮುಲ್ಪ ಹಿಂದೂ ಕ್ರೈಸ್ತ ಮುಸಲ್ಮಾನ ಬೌದ್ಧ ಜೈನ ಪಾರಸಿಕ ಬೇತೆ ಬೇತೆ ಧರ್ಮದ ಇತ್ತಲ್ಲ ಒಂಜಿ ನಾವು ಮಾತೆಲ್ಲ ಸಮಾನ ಮೂಲಕ ಜಾತಿ ಭೇದ ಇಜ್ಜಿ ಇಂದೇನು ಮಾತ ಕೊಣ್ತಾನ ಡಾಕ್ಟರ್ BR ಅಂಬೇಡ್ಕರ್ ಇಂಚಿನ ನಮ್ಮ ಒಂಜಿ ಬುಕ್ಕೊಂಜಿ ಪಾತೆನ ಮಾತ ಧರ್ಮದಕ್ಕಲ್ಲ ದೇವರನಕ್ಕಲ್ಲ ಧರ್ಮ ಗ್ರಂಥಗಳು ಬಂದ ದೇವರುಳ್ಳೇರು ಧರ್ಮ ಉಂಡು ದೈವ ಉಂಡು ಖಂಡಿತ ಉಂಡು ಇಂಗ್ಲ ನಾನು ನಿರಾಕರಣೆ ಮಾಡ್ತೀನಿ ಆಂಡ ಒವ್ವೇ ಕಾರಣಗಳು ಪ್ರತ್ಯಕ್ಷವಾದ ನಂಗೆ ದೈವ ದೇವರು ಈ ಕಲಿಯುಗೊಟ್ಟು ಎದುರು ಬತ್ತದು ನರಮನೆ ಗೆಡ್ಡೆ ಮಂತ್ರನ ಏರ್ಲೆ ಆಂಡ ಡಾಕ್ಟರ್ BR ಅಂಬೇಡ್ಕರ್ ಪಂಪುನ ದೇವರು ಕೇವಲ ಒಂಜಿ ವರ್ಗಕ್ಕೂ ಭಾರತಕ್ಕೂ ಆರು ನಿಜವಾಯಿನ ದೇವರು ಇಂದು ನಮ್ಮ ಮಾತೆಲ್ಲ ಆರು ಸಂವಿಧಾನದ ಮೂಲಕ ದೇವರ ರೂಪೋಡು ನಂಗೆ ಬತ್ತಿನ ಒಂಜಿ ಕಲಿಯುಗ ಪುರುಷೆ ಡಾಕ್ಟರ್ BR ಅಂಬೇಡ್ಕರ್ ಆರು ಸಂವಿಧಾನ ಬರೆಯಿನವರ ಇನ್ನು ನಮ್ಮ ಭಾರತೋಡು ಈ ರೀತಿ ರೂಲ್ಲ ನಮ್ಮ ಇನ್ನು ಶಾಲಾ ಕಾಲೇಜು ಆದಪ್ಪು ಅಥವಾ ಶಿಕ್ಷಣ ಸಂಸ್ಥೆ ಆದಪ್ಪು ನಮ್ಮ ವೈಯಕ್ತಿಕ ಜೀವನ ಆದಪ್ಪು ನಂಗೆ ಪೂರ ಪ್ರಗತಿ ಪರಿಹಾರ ಕಾರಣ ಇನ್ನು ಭಾರತೋಡು ನಿಖಲೆ ಒವ್ವೇ ರೀತಿಯ ಉಡುಗೆ ತೊಡುಗೆ ಆಹಾರ ಒವ್ವಳ ತಿಳೋಲಿ ಅಥವಾ ಒವ್ವೇ ಜಾತಿ ಧರ್ಮ ಮುಖ್ಯತ್ತು ಈ ದೃಷ್ಟಿಡು ನಮ್ಮ ಆ ಒಂದು ದೇಶವನ್ನು ಕಟ್ಟು ಬಲಿಪವನಂಚನ ಆ ಕಲ್ಪನೆ ಡಾಕ್ಟರ್ BR ಅಂಬೇಡ್ಕರ್ ಹೊರಿಯಗೆ ಸಾಧ್ಯ ಬೇತೆ ಏನಗಳ ಸಾಧ್ಯ ಪಂಡ ಆನಿ ಕುಳ್ಳುದಾರು 4000 ವರ್ಷದ ನಮ್ಮ ಭಾರತ ಎಂಚೊಪ್ಪಡು ಕಲ್ಪನೆ ನಾನು ಬರೆದಿದ್ದೀನಾರು ಇನ್ನಿಗುಟ್ಟ ಆ ಅಪಗ ಬರೆಯಿನ ಸಂವಿಧಾನ ಇತ್ತೆಲ್ಲ ಪ್ರಸ್ತುತ ಆಗೋಡು ಅಪಗ ನೀವು ಲೆಕ್ಕ ಮಾಡಲಿ ಆರು ವಾ ಟೈಪ್ದ ಯೋಚನೆ ಮಂದುಕೊಡು ವಾ ರೀತಿಯ ಜ್ಞಾನ ಅರೆಗೆ ಇಪ್ಪಡು ಈ ರೀತಿಯ ಡಾಕ್ಟರ್ BR ಅಂಬೇಡ್ಕರ್ನ ಇಡೀ ಕೆಲವೇ ವ್ಯಕ್ತಿಲ್ಲಪ್ಪ ರಾಜಕೀಯ ಆದಪ್ಪು ಸಾಮಾಜಿಕವಾದಪ್ಪು ಧಾರ್ಮಿಕವಾದ ಅಕಲೆ ಡಾಕ್ಟರ್ BR ಅಂಬೇಡ್ಕರ್ ಬಳಸೋದಿಲ್ಲ ಕೇವಲ ಅಂಬೇಡ್ಕರ್ ಪಂಪನಾರು ಕೇವಲ ಒಂಜಿ ವರ್ಗಗೂ ಒಂದು ಜಾತಿಗೂ ಒಂಜಿ ನೆಕ್ ಏಪಲಂದು ಐನಾರತ್ತು ಆರು ಭಾರತದ ಇನ್ನು 136 ಕೋಟಿ ಜನಕುಲೆಗಳ ಆರೋರಿ ನಾಯಕಿ ಇವೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಾರೆ ಇಡೀ ಆರಿನ ಕೆಲವು ಜಾತಿ ವರ್ಗಗಾರಿನ ಸೀಮಿತಗೊಳ್ತ ಆತನ ದಲಿತ ವ್ಯಕ್ತಿ ಪಂಪನ ತೂಪನ ದೃಷ್ಟಿ ಆರು ದಲಿತ ಆಂಡಲ ಇನಿ ಆರು ಬರಿನ ಸಂವಿಧಾನ ಭಾರತದ 136 ಕೋಟಿ ಜನಕುಲೆಗಳ ಅವೊಂಜಿ ರೀತಿಯ ಶ್ರೀರಕ್ಷಾತನ ಅವೊಂಜಿ ರೀತಿಯ ದಾರಿದೀಪ ಆದುಂಡು ಐದವರ ಡಾಕ್ಟರ್ BR ಅಂಬೇಡ್ಕರ್ ಕಡಕ್ಲ ಇನಿ ನಮ್ಮ ದೇಶಡು ನಮ್ಮ ಜನಕುಲೆಗೂ ನಮ್ಮ ಸಮಾಜಗೂ ನಮ್ಮ ಮಾತೆರೆಗಳ ಒಂಜಿ ರೀತಿಯ ಆರು ಬಾರಿನ ಸಂವಿಧಾನದ ನಂಡು ಅವು ನನದುಂಬುಗಳ ಒಂಜಿ ರೀತಿಯ ನಂಗೆ ಮಾತೆಗಳ ದಾರಿದೀಪ ಐದಾದು ಮಾತೆಗಳ ಮುಲ್ಪ ನಮ್ಮ ಇನಿ ನಿರ್ಧಾರ ಮಾಡ್ಕೊಡ ವಿಚಾರದ ಒವ್ವೇ ರೀತಿ ದಂದಕ್ಕೆ ಬುಕ್ಕೋರೆಗೆ ನಮ್ಮ ತಲೆ ತಗ್ಗ ಹೊಡೆದಿದ್ದಿ ಬುಕ್ಕೋರೆಗೆ ನಮ್ಮ ತಲೆ ಬಗ್ಗವನ ಅವಶ್ಯಕತೆ ಇದ್ದಿ ಸಂವಿಧಾನಕ್ಕೆ ಬದ್ಧವಾದ ನಡ್ತದೆ ನಮ್ಮ ಪ್ರಗತಿ ನಮ್ಮ ಸಾಧಿಸವನಂಚ ಅಧಿಕಾರ ಹಕ್ಕು ನಂಗೆ ಸಂವಿಧಾನ ಕೊಡ್ತನು ಈ ರೀತಿಯ ಅಂಬೇಡ್ಕರ್ ಬಣ್ಣ ಒಂಜಿ ಸಂವಿಧಾನ ಚೌಕಟ್ಟದೊಳವು ದೇಶದ ಪ್ರಗತಿಗಾದ ನಮ್ಮ ಸುರುಟು ನಮ್ಮ ಮಾನವೇರಕ್ಕ ಸುರುಟು ನಮ್ಮ ಮಾತ ವಿಚಾರ ಮರೆತದ್ದು ನಮ್ಮ ಮಾನವೇರಕ ಐಡ್ದುಕ ನಮ್ಮ ಭಾರತೀಯರು ಪಂಪಣೆ ನಮ್ಮ ಏಪಲ ಮರಪೆರವಲ್ಲಿ ನಮ್ಮ ದೇಶದ ಸಮಾಜಗಾದು ನಂಕಾದು ನಮ್ಮ ಊರಿಗಾದು ನಮ್ಮ ಒಂಜಿ ಬದುಕರು ನಮ್ಮ ಐಕ್ಯಪಲ ಮೀಸಲುದಿಕ ಈ ಸಂವಿಧಾನ ನಮ್ಮ ಪವಿತ್ರ ಗ್ರಂಥವಾದ ಐನು ಪೂಜೆ ಮನ್ಪುಗ ಪ್ರತಿಯೊಂದು ವ್ಯಕ್ತಿಲ ಡಾಕ್ಟರ್ BR ಅಂಬೇಡ್ಕರ್ನ ಫೋಟೋಕ್ಲೇನು ಅಕಲ್ನಕಲ ಇಲ್ಲಲ್ಲಿದ್ದು ದಿನನಿತ್ಯ ಐಕೊಂಜಿದ್ದ ಗೌರವ ಸಮರ್ಪಣೆ ಮಂತನ ನಮ್ಮ ಬರ್ತ್ಡೇ ಮಂತೇಕನೆ ಅಂಬೇಡ್ಕರ್ ಬರ್ತ್ಡೇ ಇಲ್ಲ ಅಪ್ಪಲು ಮುಂದಿನ ಖಂಡಿತವಾದ ಸಾವಿರ ಅಂಬೇಡ್ಕರ್ನ ಈ ಜಗತ್ತದು ಪುಟುದು ಹೊರಡು ನಿಖಿಲ್ ಅಂಜನ ಮುಖ್ಯವಾದ ಇಂಚನ ನಿಖಿಲ ಜೋಕುಲ್ ದಾನ ನಿಖಿಲ್ಲ ಅಂಜಿನ ಒಂಜಿ ಸಾಮಾಜಿಕ ಚಿಂತನೆ ನಿಖಿಲ್ ಬದುಕಲೆ ಹಣ್ಣು ಒಟ್ಟಿಗೆ ಡಾಕ್ಟರ್ BR ಅಂಬೇಡ್ಕರ್ ಒಂದಿಟ್ಟು ಹೊಂಟೇರು ಭಾರಿ ಅಡ್ಡೆ ಬಾತಾರಂದು ನಾನು ಪ್ರತಿಯೊಂದು ಫಂಕ್ಷನ್ಲ ಪನ್ಪನವು ಇದು ಬುಲ್ಪುಲ ಒಂಜಿ ಪ್ರೋಗ್ರಾಮ್ ಇಡೋದು ಇವೇ ವಿಷಯ ನಾನು ಬಂಡೆ ಆರೋಜಿಗೆ ದಿಕ್ಕಡೆ ಪನ್ಪೇರಿ ಈ ಬಲಿ ಕೊಡುವವರು ಕುರಿ ಕೋಳಿಗಳನ್ನೇ ಬಲಿ ಕೊಡ್ತಾರೆ ಹೊರತು ಹುಲಿ ಸಿಂಹಗಳನ್ನಲ್ಲ ಪನೀದಿಂದ ಆಲೋಚನೆ ಮಾಡ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪಂಪೇರು ಬಂದ ಸಮಾಜಡು ಮೇಲ್ವರ್ಗದಕ್ಕಳು ಶಕ್ತಿವಂತರು ಧನಿಕರು ಕಾಸುದಕ್ಕಳು ಬಡವೇರನ್ನು ಪಾಪದಕ್ಕಳನ್ನು ಶೋಷಣೆ ಮಾಡ್ಪೇರು ಐಕಾರನ್ನು ಎಲ್ಲಿ ಹೋದ ಬಲಿ ಕೊಡುವವರು ಯಾವಾಗಲೂ ಕುರಿ ಕೋಳಿಗಳನ್ನೇ ಕೊಡ್ತಾರೆ ಹೊರತು ಹುಲಿ ಸಿಂಹಗಳನ್ನಲ್ಲ ಪಾಪದ ಕುರಿ ಕೋರಿ ದಾಳ ಮಾಡ್ತೀವಿ ಐನು ಪತ್ತದ ಕೊರಿಯಕ್ಕದೆ ನಮ್ಮ ಬಲಿ ಕೊರ್ಪ ಅಗೆಲ್ ಮನ್ಪ
ಅವೇ ಒಂದು ಕಾರ್ಡ್ ಇತ್ತು ನಂಚನ ಪಿಲಿ ಅತನ ಸಿಗೋನು ಹೊತ್ತು ಕಾಕಲು ಮುಟ್ಟಾಡು ಅವು ಅಕ್ಕಲಿಗೆ ರಿಟರ್ನ್ ತುಚ್ಚಿಡು ಇಂಚ ಸಮಾಜಡು ನಮ್ಮಲ ಶೋಷಣೆಗೆ ಒಳಗಾನಾಗ ನಮ್ಮ ಏಪಲ ನಮ್ಮ ಐಕ್ಯ ಬಗ್ಗೆರಬಲ್ಲಿ ತಗ್ಗೆರಬಲ್ಲಿ ಜಾತಿ ಪದ್ಧತಿ ಇಂದೇನು ನಮ್ಮ ಏಪಲ ನಮ್ಮ ಬದುಕಡೆ ಅಳವಡಿಸಿರಬಲ್ಲಿ ನಮ್ಮ ಮಾತಿರಲ್ಲ ಮಾನವೀಯರು ಪಂಪ ತತ್ವದೊಟ್ಟಿಗೆ ಬದುಕದಾನಾಗ ದೇಶದ ಸಂವಿಧಾನವನ್ನು ಬಳಸೋದಾನಾಗ ನಮ್ಮ ಮಾತ ಜಾತಿದಾಕಲ ಮಾತ ಧರ್ಮದಾಕಲ ಮಾತ ಒಂದು ಭಾರತದ ಪ್ರಜೆಕಲಾಪ ದುಂಬುಗೊಂದಿನ ಭಾರತ ಅನ್ಕೊಂಡು ನಾವು ವಿಶ್ವ ಹಾಗೂ ಅನ್ಯ ಹಾಕೊಂಡು ವಿಶ್ವಡೆ ಒಂಜಿ ಪ್ರಮುಖ ಇದಕ್ಕೆ ಮೂಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ತತ್ವ ಬೋಧನೆ ಜೋಗುಲೆಗೆ ಎಂಕ್ಲ ಪನ್ಯಾರ್ನ ನನ್ನ ಶಾಲೆಡೆ ಇದಕ್ಕೆ ಸಂಬಂಧಪಟ್ಟ ಮಸ್ತು ಬೂಕುಲುಂಡು ಅಂಬೇಡ್ಕರ್ನ ಬಗ್ಗೆ ನೀನು ಓದಲೆ ನಿಖಿಲ ಜೀವನಗಳ ಮಸ್ತೊಂದು ದಾರಿದೀಪಾಪನ ಪಂಡಿನೊಟ್ಟಿಗೆ ಅಂಬೇಡ್ಕರ್ ಜನ್ಮ ದಿನಾಚರಣೆ ಸಂದರ್ಭಡು ಮಾತ ಜನಕಲೆಗಳ ಮಾತ ವರ್ಗದ ಕಲೆಗಳ ಆರ್ನ ತತ್ವ ಉಪದೇಶ ಎಡ್ಡವಾಡು ನನದುಮ್ಮುಗಳ ಅಂಬೇಡ್ಕರ್ ಪನ್ಪುಣ ಒಂಜ ಜ್ಯೋತಿ ಬೆಲಗಡು ಪನ್ಪುಣರೊಟ್ಟಿಗೆ ವಿಶ್ವಸಂಸ್ಥೆ ಜಗತ್ತುಡು ಆರಣ ವಿಶ್ವದ ಮಹಾನ್ ಬುದ್ಧಿವಂತ ವ್ಯಕ್ತಿ ವಿದ್ಯಾವಂತ ಘೋಷಣೆ ಮಾಡ್ತಾನೆ ಮಾತ್ರ ಇಂಚು ಪೊಂಜಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ತಕ್ಕಲೊಂದು ಸಮೀಕ್ಷೆ ಮಂತ್ರ 2000 ವರ್ಷದ ಸಮಾಜಕ್ಕೂ ಅತಿ ಹೆಚ್ಚು ಬೇಲೆವಂತನಕ್ಲಿ ಏರು ಗಣ್ಯ ವ್ಯಕ್ತಿ ನಕ್ಲಿ ಏರು ಪನ್ಪ ಸಮೀಕ್ಷೆ ಮಂತ್ರ 2000 ವರ್ಷದ ಏರು ಬೇಲೆ ಐಟೊಂಜಿ ಗಣ್ಯ ಭಾರತಡು ಗಣ್ಯ ವ್ಯಕ್ತಿ ಸಮಾಜ ಸೇವೆ ಮಂತ್ರನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಪುದರುಂಡು ಇಂದು ನಂಗೆ ಮಾತ ಗೌರವ ಅಂಡ ಅಂಬೇಡ್ಕರ್ ಆ ಸಮಾನತೆ ಅವು ಮಾತ್ರ ಇನ್ನು ವಿಶ್ವಸಂಸ್ಥೆ ತುಲೆ ಏರ್ನಲ್ಲ ಮಲ್ಲ ಮೂರ್ತಿಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಂಡು ಈ ದೇಶದ ಬೇತೆ ಬೇತೆ ದೇಶ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಮೂರ್ತಿ ಉಂಡು ಆರಾಧನೆ ಉಂಡು ಆರೆಗೆ ಗೌರವ ಉಂಡು ಇಂಚಿನ ಒಂದು ಗಣ್ಯ ವ್ಯಕ್ತಿನ ನಮ್ಮನ್ನ ಗುರುತಿಸೋಡು ನಮ್ಮಲ್ಲ ಆರಿಗೆ ಗೌರವಿಸೋಡು ಆರನ್ನ ಬದುಕನ್ನು ನಮ್ಮ ಜೀವನ ಅಳವಡಿಸೋಡು ಸಂವಿಧಾನಗೂ ನಮ್ಮ ಮಾತೇ ಇಲ್ಲ ಗೌರವ ಕೊಡ್ದು ನಮ್ಮ ಆರೇನು ಒಂಜಿರ ದೇವರನ ರೀತಿಯಲ್ಲಿ ಸಂವಿಧಾನ ಗ್ರಂಥಗಳು ನಮ್ಮ ಧರ್ಮಗ್ರಂಥ ರೀತಿ ನಮ್ಮ ತೂವನ್ಗ ಪನ್ಪುಣ ಒಂಜಿ ಎಡ್ಡೆ ಶುಭಾಶಯದೊಟ್ಟಿಗೆ ಮಾತಾಡಲು ಸೊಲ್ಮೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶ ಕಂಡ ಒಬ್ಬ ಮಹಾನ್ ನಾಯಕರಲ್ಲಿ ಅವರು ಅಗ್ರಗಣ್ಯರು. ನಾವು ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ನಾವೊಂದು ಅವರ ಬಗ್ಗೆ ನೋಡುವುದಾದರೆ ಅವರ ಒಂದು ಫಿಲ್ಮ್ ನಾನು ನೋಡಿದ್ದೆ ಸಣ್ಣದಿರುವಾಗ. ಅಲ್ಲಿ ಅವರು ಪಟ್ಟಂಥ ಕಷ್ಟವನ್ನು ಕಂಡಾಗ ನನಗೆ ನಿಜಕ್ಕೂ ನನಗೆ ಅಳು ಬಂದಿತ್ತು ಆ ಒಂದು ಸೀನ್ಗಳನ್ನು ನೋಡುವಾಗ. ಅಂದರೆ ನಾವು ಹುಟ್ಟಿನಲ್ಲಿ ದೇವರು ನಮ್ಮನ್ನು ಈ ಭೂಮಿಗೆ ಕಳಿಸುವಾಗ ನಮ್ಮನ್ನು ಸಮಾನರಾಗಿ ಕಳಿಸ್ತಾರೆ, ಯಾರಿಗೂ ಭೇದ ಭಾವ ದೇವರು ಮಾಡಲ್ಲ. ಆದರೆ ನಾವೇನು ಮಾಡ್ತೇವೆ, ಹುಟ್ಟಿದ ಬಳಿಕ ಮನುಷ್ಯ ತನ್ನಲ್ಲಿ ಭೇದ ಭಾವವನ್ನು ಮಾಡಿಕೊಂಡ. ಹಾಗಾಗಿ ಅಂಬೇಡ್ಕರ್ಗೆ ಅಂಥ ಕಷ್ಟವನ್ನು ಅವರು ಪಡಬೇಕಾಯಿತು. ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮಹೌರಾ ಎನ್ನುವಲ್ಲಿ ಹುಟ್ಟುತ್ತಾರೆ. ಅವರ ತಂದೆ ಬ್ರಿಟಿಷ್ ಗವರ್ಮೆಂಟಿನ ಮಿಲಿಟರಿಯಲ್ಲಿ ಜವಾನರಾಗಿದ್ದರು. ಹಾಗಾಗಿ ಅವರು ಆ ಕ್ಯಾಂಪಿನಲ್ಲಿ ಹುಟ್ಟುತ್ತಾರೆ. ಆದರೆ ಅವರ ಮೂಲ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬೇವಾಡ್ಕರ್ ಎನ್ನುವಲ್ಲಿ. ಹಾಗಾಗಿ ಅವರ ಹೆಸರಿನೊಟ್ಟಿಗೆ ಅಂಬೇವಾಡಕರ್ ಅಂತ ಇತ್ತು. ಅವರ ಒಬ್ಬರು ಗುರುಗಳು ಅವರು ಶಾಲೆಗೆ ಹೋಗುವಾಗ ಅಂಬೇಡ್ಕರ್ ಅವರು ಒಮ್ಮೆ ಶಾಲೆ ಬಿಡುವಂಥ ಯೋಚನೆ ಇತ್ತು. ಆದರೂ ಕೂಡ ಏನೋ ಪುಣ್ಯ ಅದೃಷ್ಟವಂತರು ಅವರು ಮುಂದಕ್ಕೆ ಶಾಲೆಗೆ ಹೋಗ್ತಾರೆ. ಅವರ ಶಿಕ್ಷಕರೊಬ್ಬರು ಬ್ರಾಹ್ಮಣರಾಗಿದ್ದಂಥ ಶಿಕ್ಷಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಹೆಸರನ್ನು ಅಂಬೇವಾಡಕರನ್ನು ತೆಗೆದು ಅವರು ಮಹಾದೇವ ಅಂಬೇಡ್ಕರ್ ಅಂತ ಇದ್ದಂಥ ಗುರುಗಳು ಆ ಅಂಬೇಡ್ಕರ್ ಎನ್ನುವ ಸರ್ನಾಮವನ್ನು ಅವರಿಗೆ ಸೇರಿಸಿ ಬಿಡ್ತಾರೆ. ಹಾಗಾಗಿ ಅವರು ಇವತ್ತು ನಾವು ಅವರನ್ನು ಅಂಬೇಡ್ಕರ್ ಅಂತಲೇ ಕರೀತಾ ಇದ್ದೇವೆ. ಇದಕ್ಕೆ ಕಾರಣ ಅವರ ಗುರುಗಳು. ಹಾಗೆ ಅಂಬೇಡ್ಕರ್ ಅವರು ತನ್ನ ತಾಯಿಗೆ 14ನೇ ಮಗನಾಗಿ ಹುಟ್ಟುತ್ತಾರೆ. ಅವರು ಎಷ್ಟನೇ ಮಗನಾಗಿ? 14ನೇ ಮಗನಾಗಿ. ನೋಡಿ, ಅಷ್ಟು ಕಷ್ಟದಲ್ಲಿರುವಂಥ ಬಡತನ ಇರುವಂಥ ಕುಟುಂಬದಲ್ಲಿ 14ನೇ ಮಗುವಾಗಿ ಅವರು ಜನಿಸಿ ಅವರು ಪಟ್ಟಂಥ ಕಷ್ಟ ಅಂದರೆ ಅವರ 6 ವರ್ಷ ಇರುವಾಗಲೇ ಅವರ ಅಮ್ಮ ತೀರಿ ಹೋಗ್ತಾರೆ. ಅದು ಅಲ್ಲಿ ಅವರಿಗೆ ಮತ್ತಷ್ಟು ಬೇಸರವನ್ನು ಉಂಟು ಮಾಡ್ತದೆ. ಹೀಗೆ ಅಂಬೇಡ್ಕರ್ ಅವರು ಮಲತಾಯಿಯ ಆರೈಕೆಯಲ್ಲಿ ಅವರು ಬದುಕುತ್ತಾರೆ. ಹಾಗಾಗಿ ಮನೆಯಲ್ಲಿ ಕೂಡ ಅವರಿಗೆ ಅಷ್ಟು ಇರಬೇಕಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ಅವರು ಮತ್ತೆ ಪುನಃ ವಿದ್ಯಾಭ್ಯಾಸಕ್ಕಾಗಿ ಮುಂದುವರಿತಾರೆ. ಹಾಗೆ ವಿದ್ಯಾಭ್ಯಾಸವನ್ನು ಅವರು ಮುಂದುವರಿಸ್ತಾ ಅವರು ಪಟ್ಟಂಥ ಕಷ್ಟ ಏನಂತ ಹೇಳಿದ್ರೆ, ನಾವು ಸಣ್ಣದಿರುವಾಗ ಕೇಳಿದ್ದೇವೆ, ಅವರು ಮನೆಯಲ್ಲಿ ಕರೆಂಟ್ ಇಲ್ಲ, ಯಾವುದೇ ಲೈಟ್ ಇಲ್ಲ, ಅವರು ಎಲ್ಲಿ ಓದ್ತಾ ಇದ್ರಂದ್ರೆ ಬೀದಿ ದೀಪದ ಅಡಿಯಲ್ಲಿ ಕುಳಿತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರಂತೆ. ನಮಗೆ ಇವತ್ತು ಎಲ್ಲ ಸೌಲಭ್ಯ ನಮ್ಮ ಮನೆಯಲ್ಲಿ ಇದೆ, ಆದರೆ ನಮಗೆ ಓದಲಿಕ್ಕೆ ಇವತ್ತು ನಮಗೆ ಮನಸ್ಸಿಲ್ಲ. ಅವರು ಏನಂತ ಹೇಳಿದ್ರೆ, ಅವರು ಮುಂಬೈಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಾ ಇರುವಾಗಲೂ ಕೂಡ ಹಾಗೆ ಅಂತೆ. ಅವರಿಗೆ ಸಣ್ಣ ಒಂದು ಕೋಣೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ರು. ಇವರು ಓದ್ತಾ ಇರುವಾಗ ಅವರ ತಂದೆ ಮಲಗ್ತಾ ಇದ್ದರಂತೆ.
ಇವರು ಮಲಗುವಾಗ ಅವರ ತಂದೆ ಎದ್ದು ಕೂತ್ಕೊಳ್ತಾ ಇದ್ರು. ಯಾಕೆ ಇಬ್ಬರಿಗೂ ಮಲಗಲಿಕ್ಕೆ ಅಲ್ಲಿ ಆ ರೂಮಲ್ಲಿ ಜಾಗ ಇರಲಿಲ್ಲ. ಅಂತ ಕಷ್ಟಪಟ್ಟು ಓದಿದವರು ಅಂಬೇಡ್ಕರ್ ಅವರು. ಹಾಗೆ ಅಂಬೇಡ್ಕರ್ ಅವರು ಮತ್ತೆ ದೊಡ್ಡದಾದ ಮೇಲೆ ನಮ್ಮ ದೇಶಕ್ಕೆ ಒಂದು ಅದ್ಭುತವಾದಂತಹ ಸಂವಿಧಾನವನ್ನು ನೀಡ್ತಾರೆ. ಅವರು ಯಾವುದೇ ಒಂದು ಅವರು ಒಂದೇ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿದ್ದಲ್ಲ, ಬೇರೆ ಬೇರೆ ದೇಶಗಳ ಆ ಸಂವಿಧಾನವನ್ನು ಅಧ್ಯಯನ ಮಾಡ್ತಾರೆ. ಅವರು ಅಲ್ಲಿರುವಂಥ ಆ ಒಳ್ಳೆಯ ಅಂಶಗಳಿವೆ, ಅದನ್ನೆಲ್ಲವನ್ನು ನಮ್ಮ ಭಾರತದ ಸಂವಿಧಾನಕ್ಕೆ ಅವರು ಅಳವಡಿಸಿಕೊಳ್ತಾರೆ. ಹಾಗಾಗಿ ಇವತ್ತು ನಾವು ಒಂದು ಅದ್ಭುತವಾದಂಥ ಒಂದು ಭಾರತ ಅಂತ ಹೇಳಿದ್ರೆ ಇವತ್ತು ವಿಶ್ವದ ಅತ್ಯಂತ ದೊಡ್ಡ ಒಂದು ಪ್ರಜಾಪ್ರಭುತ್ವ ದೇಶವಾಗಿದೆ. ಆ ದೇಶದಕ್ಕೆ ಒಂದು ಅದ್ಭುತವಾದಂಥ ದೊಡ್ಡ ಸಂವಿಧಾನವನ್ನು ನೀಡಿದಂಥದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾಗಿ ಅಂಬೇಡ್ಕರ್ ಅವರ ಹುಟ್ಟಿದ ಕಾರಣದಿಂದ ನಾವಿವತ್ತು ಈ ರೀತಿಯಲ್ಲಿ ಬದುಕುತ್ತಾ ಇದ್ದೇವೆ. ಒಂದು ವೇಳೆ ಅಂಬೇಡ್ಕರ್ ಅವರು ಇಲ್ಲದಿದ್ದರೆ ಹುಟ್ಟದೇ ಇರ್ತಿದ್ರೆ ನಾವು ಇವತ್ತು ನಮ್ಮ ಭಾರತ ಈ ರೀತಿಯ ಭಾರತವಾಗಿ ಖಂಡಿತ ಉಳಿಯುತ್ತಿರಲಿಲ್ಲ ಅಂತ ನನ್ನ ಭಾವನೆ. ಹಾಗೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಅವರು ಮತ್ತೆ ರಾಜ್ಯಸಭಾ ಸದಸ್ಯರಾಗ್ತಾರೆ. ಆಗ ಕೂಡ ಅವರು ಹೇಳ್ತಾರೆ, ದೇಶಕ್ಕೆ ಇಲ್ಲಿ ಆ ಸಂದರ್ಭದಲ್ಲಿದ್ದಂತಹ ಅನೇಕ ರೀತಿಯಂತಹ ಇಲ್ಲಿ ಜಾತಿ ಪದ್ಧತಿ ಇರಬಹುದು, ಮೇಲು ಕೀಳು ಇರಬಹುದು, ಇವುಗಳನ್ನೆಲ್ಲ ಹೋಗಲಾಡಿಸಲಿಕ್ಕೆ ಅವರು ಪಟ್ಟಂತಹ ಶ್ರಮ ಅದು ಅವರಿಗೆ ಬೇಸರವನ್ನುಂಟು ಮಾಡಿದೆ ಅವರಿಗೆ. ಹಾಗಾಗಿ ಕೊನೆಗೆ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮ ಸ್ವೀಕರಿಸ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಆ ರೀತಿಯ ಒಂದು ಸಾಮಾಜಿಕವಾದ ವ್ಯವಸ್ಥೆ ಭಾರತ ದೇಶದಲ್ಲಿತ್ತು. ಹಾಗಾಗಿ ಅದರಿಂದ ತುಂಬ ನೊಂದವರು ಅಂಬೇಡ್ಕರ್ ಅವರು. ಹೀಗೆ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ಪದವಿಯನ್ನು ಪಡೆಯುತ್ತಾರೆ. ಅಲ್ಲಿ ಪಡೆದಂಥ ಭಾರತದ ಏಕೈಕ ಒಬ್ಬ ಅರ್ಥಶಾಸ್ತ್ರವನ್ನು ಪದವಿಯನ್ನು ಪಡೆದಂಥವರು ಅಂತ ಇದ್ದರೆ ಅದು ಅಂಬೇಡ್ಕರ್ ಮಾತ್ರ. ಅದರ ನಂತರವೂ ಯಾರಿಗೂ ಆ ಒಂದು ವಿದ್ಯಾಭ್ಯಾಸವನ್ನು ಅಲ್ಲಿ ಪಡೆಯಲಿಕ್ಕೆ ಆಗಲಿಲ್ಲ. ಇನ್ನು ಅಂಬೇಡ್ಕರ್ ಅವರು 1-2 ಭಾಷೆ ಅಲ್ಲ 8 ಭಾಷೆಯನ್ನು ಅವರು ಬಲ್ಲವರಾಗಿದ್ದರಂತೆ. 8 ಭಾಷೆಯಲ್ಲಿ ಅವರು ಸರಾಗವಾಗಿ ಮಾತನಾಡುವವರಾಗಿದ್ದರು. ಹಾಗೆ ಅಂಬೇಡ್ಕರ್ ಅನ್ನು ವಿಶ್ವಸಂಸ್ಥೆಯಲ್ಲಿ ಕೂಡ ಈಗ ಸರ್ ಹೇಳಿದ್ರು, ಅಂಬೇಡ್ಕರ್ ಅವರನ್ನು ವಿಶ್ವಸಂಸ್ಥೆಯಲ್ಲಿ ಗುರುತಿಸಿದಂಥದ್ದು. ಅವರು ಬದುಕಿರುವಾಗಲೇ ಅವರ ಪ್ರತಿಭೆಯನ್ನು ವಿಶ್ವಸಂಸ್ಥೆಯಲ್ಲಿ ಸ್ಥಾಪಿಸಿದೆ ಅಂತ ಅಂಬೇಡ್ಕರ್ ಅವರು ನಮಗೆಲ್ಲ ನಮ್ಮ ಜೀವನಕ್ಕೆ ಅವರು ಆದರ್ಶ ಪ್ರಿಯರು, ಮಹಾನ್ ನಾಯಕರು. ಅವರ ಪರಿಶ್ರಮದಿಂದಾಗಿ ಇವತ್ತು ಈ ಭಾರತ ಎನ್ನುವುದು ಅದ್ಭುತವಾದಂಥ ಭಾರತ ಆಗಿದೆ. ಮಕ್ಕಳೇ, ನಿಮಗೆ ಮೊನ್ನೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಬಣ್ಣ ಹಚ್ಚುವಂಥದ್ದಿತ್ತು. ನಮಗೂ ಕೂಡ ಆ ದಿವಸ ನಾನು ಸ್ವಲ್ಪ ಅದನ್ನು ನೋಡ್ಲಿಕ್ಕೆ ಅದಕ್ಕೆ ಪ್ರಥಮ ಅದನ್ನು ಜಡ್ಜ್ ಮಾಡಲಿಕ್ಕೆ ಹೋಗಿದ್ದೆ ನಾನು. ಅದರಲ್ಲಿ ನೀವು ಕೂಡ ಹಾಗೆ ಅದ್ಭುತವಾಗಿ ಅಂಬೇಡ್ಕರ್ ಅವರ ಯಾರಿಗೆ ಬಹುಮಾನ ಕೊಡುವುದಂತೇಳಿ ನಮಗೆ ಆ ರೀತಿಯ ಒಂದು ಅದನ್ನು ಜಡ್ಜ್ ಮಾಡಲಿಕ್ಕೆ ಕಷ್ಟ ಆಗಿತ್ತು. ಅಂತ ಒಂದು ರೀತಿಯಲ್ಲಿ ನೀವು ಕೂಡ ಅದ್ಭುತವಾಗಿ ಅಂಬೇಡ್ಕರ್ ಅವರ ಚಿತ್ರವನ್ನು ಬಿಡಿಸಿದ್ದೀರಿ ಮಕ್ಕಳೇ. ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಭಾರತ ದೇಶದಲ್ಲಿ ಮೊಟ್ಟ ಮೊದಲಾಗಿ ಮಹಿಳೆಯರು ಇದನ್ನು ಅಂಬೇಡ್ಕರನ್ನು ಸ್ಮರಿಸಬೇಕಾಗ್ತದೆ. ಯಾಕೆಂದರೆ ಅವರಿಗೆ ಸಮಾನವಾದ ಒಂದು ಈ ದೇಶದ ಸಂವಿಧಾನವನ್ನು ಅವರಿಗಾಗಿ ಅವರು ಈ ಯಾವುದೇ ಕಾನೂನಿನಲ್ಲಿ ಏನೆಂದರೆ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಾಗೆಯೇ ಮಕ್ಕಳಿಗೂ ಸಹ ಮಕ್ಕಳು ಇನ್ನೂ ಸಹ ವಿದ್ಯಾವಂತರಾಗಬೇಕು. ಅಂಬೇಡ್ಕರ್ಗೆ ಒಂದು ಒಳ್ಳೆಯ ಸಮಾಜದಲ್ಲಿ ಸೇವೆ ಮಾಡಬೇಕು. ಈ ರೀತಿಯಲ್ಲಿ ನಡೆದುಕೊಂಡು ಬರಬೇಕಂತ ನಾನು. ಮತ್ತು ಮಹಿಳೆಯರು ಮಕ್ಕಳಿಗೆ ಅಂಬೇಡ್ಕರ್ ಬಗ್ಗೆ ಮನೆಯಲ್ಲಿ ಚೆನ್ನಾಗಿ ತಿಳಿ ಹೇಳಬೇಕು. ಅವರು ಈ ಥರ ಒಂದು ಉನ್ನತ ಹುದ್ದೆಗೆ ಹೋಗಿದ್ದಾರೆ, ಆ ಥರನೇ ಮಕ್ಕಳು ಸಹ ನೀವು ಸಹ ಒಂದು ವಿದ್ಯಾವಂತರಾಗಿ ಉನ್ನತ ಸ್ಥಾನಕ್ಕೆ ನೀವು ಏರಬೇಕು. ಇದೇ ನಮ್ಮದು ಸಹ ಆಸೆ. ನಾವೀಗ ದಲಿತ ಸಂಘಟನೆಯನ್ನು ಕಟ್ಟಿ ನಾವು ಸಹ ಮಕ್ಕಳಿಗೆ ಪ್ರೋತ್ಸಾಹಿಸುವುದು ಇದೇ ರೀತಿ. ನಮ್ಮ ಮಕ್ಕಳು ಇನ್ನು ಮುಂದೆ ಆದರೂ ಒಳ್ಳೆ ರೀತಿಯಾಗಿ ಕಲ್ಪಿಸಿಕೊಳ್ಳಬೇಕಂತ ವಿನಂತಿ ಮಾಡುತ್ತಾ ನನ್ನ ಈ ಪುಟ್ಟ ಭಾಷಣಕ್ಕೆ ವಿರಾಮ ಇರ್ತದೆ. ಮತ್ತು ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಹಾಗೂ ಸಂಘಟಿತರಾಗಬೇಕು. ವಿದ್ಯೆ ಇಲ್ಲದೆ ಸಂಘಟಿತರಾಗಲು ಸಾಧ್ಯ ಇಲ್ಲ. ವಿದ್ಯೆಯನ್ನು ಪಡ್ಕೊಂಡು ಸಂಘಟಿತರಾಗಿದ್ದರೆ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಮರ್ಥರಾಗ್ತೇವೆ ನಾವು ಅಂತ ಅವರ ವಿಚಾರಧಾರೆಯಾಗಿತ್ತು. ಪುರುಷರಷ್ಟೇ ಮಹಿಳೆಯರು ಮುಂದೆ ಬಂದು ವಿದ್ಯೆಯನ್ನು ಕಳೀಬೇಕು ಅನ್ನುವಂಥ ಬಹಳ ದೊಡ್ಡ ಆಕಾಂಕ್ಷೆಯನ್ನು ಹೊಂದಿದ್ದಂಥ ಅಂಬೇಡ್ಕರ್ ಅವರ ದಿನವನ್ನು ನಾವು ಜ್ಞಾನದ ದಿನ ಮತ್ತು
ಸಮಾನತೆಯ ದಿನ ಅಂತಲೂ ಆಚರಿಸ್ತೇವೆ. ಇಲ್ಲಿರುವಂಥ ಹೆಚ್ಚಾಗಿ ಮಕ್ಕಳು ಹಿರಿಯರಿಗೆ ಗೊತ್ತಿದೆ, ಕಿರಿಯರು ವಿದ್ಯೆ ಕಲಿಯೋದರತ್ತ ಮನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಭಾರತ್. ಎಲ್ಲರಿಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 132ನೇ ಜನ್ಮದಿನದ ಶುಭಾಶಯವನ್ನು ಕೋರುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಒಂದು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ದಲಿತ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾದ BK ಸುಬ್ರಹ್ಮಣ್ಯರವರೇ ಹಾಗೂ ಉಪಸ್ಥಿತಿರುವ ಎಲ್ಲ ಗಣ್ಯ ಅತಿಥಿಗಳೇ, ವಿದ್ಯಾರ್ಥಿನಿಯರೇ, ಅಧ್ಯಾಪಕ ವೃಂದದವರೇ, ಹೆತ್ತವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೋಡುವಾಗ ತುಂಬ ಖುಷಿಯಾಗ್ತದೆ. ಯಾಕೆಂದರೆ ವಿದ್ಯಾರ್ಥಿಗಳೇ ತುಂಬ ಜನ ಇಲ್ಲಿ ಸೇರಿದ್ದೀರ. ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯ, ಅದೇ ರೀತಿ ದಲಿತ ಸೇವಾ ಸಮಿತಿ ತಾಲೂಕು ಶಾಖೆ ಉಳ್ಳಾಳ, ಅದೇ ರೀತಿ ಜಿಲ್ಲಾ ದಲಿತ ಸೇವಾ ಸಮಿತಿ ಇದರ ಸಹಭಾಗಿತ್ವದಲ್ಲಿ ಈ ಒಂದು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀರಿ. ಇವತ್ತು ಯಾದವ್ ಕನೋಜಿ ಅವರು ನನ್ನಲ್ಲಿ ಅವರು ಹೇಳ್ತಾ ಇದ್ದರು, ಮಾತಾಡ್ತಿದ್ರು ಯಾವಾಗ ಅಂದರೆ ಈ ಸಲ ಅಂಬೇಡ್ಕರ್ ಜಯಂತಿಗೆ ಎಲ್ಲ ಅಸಹ್ಯಗಳಿಗೆ ಸಂಬಂಧಪಟ್ಟ ಹೆಚ್ಚಿನ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಮಕ್ಕಳಿಗೆ ಕೆಲವೊಂದು ವಿವಿಧ ಸ್ಪರ್ಧೆಗಳನ್ನು ಇಟ್ಟಿದ್ದಾರೆ. ಅದರೊಟ್ಟಿಗೆ ಅಲ್ಲಿಯ ಅಧ್ಯಾಪಕ ವೃಂದದವರು ಕೂಡ ಸೇರಿಕೊಂಡು ಆ ಒಂದು ಆಟೋಟ ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಸಹಕಾರ ನೀಡಿದ್ದೀರಾ. ತಮಗೆಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿದ್ದೇನೆ. ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಗಣ್ಯ ಅತಿಥಿಗಳು ಹೇಳಿದರು. ಆದರೆ ಕೂಲಂಕುಷವಾಗಿ ನಾನು ಹೇಳುವುದೆಂದರೆ, ಇವತ್ತು ನಿಮಗೆ ಗೊತ್ತಿರ್ಬೋದು, ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕದಲ್ಲಿ ಬರ್ತದೆ ಅಂಬೇಡ್ಕರ್ ಅವರ ಜನನ ಎಲ್ಲಿ ಆಯಿತು ಅಂದರೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಜನನವಾಯಿತು. ಪ್ರಾಥಮಿಕ ಶಿಕ್ಷಣದಲ್ಲಿ ಅವರಿಗೆ ಹಲವಾರು ಅಪಮಾನ, ಕಷ್ಟಗಳ ನಡುವೆ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ನಂತರದ ದಿನಗಳಲ್ಲಿ ಅವರು ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಹಲವು ಡಾಕ್ಟರೇಟ್ ಪದವಿಗಳನ್ನು ಕೂಡ ಪಡೆಯುತ್ತಾರೆ. ನಾನು ವಿದ್ಯಾರ್ಥಿಗಳು ಹೇಳುವುದು ಒಂದೇ ಏನೆಂದರೆ, ಆ ಸಂದರ್ಭದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಅವರು ಅಷ್ಟೊಂದು ಕಷ್ಟ ಅಪಮಾನಗಳನ್ನು ಸಹಿಸಿಕೊಂಡು ಆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರು. ಆದರೆ ಇಂದಿನ ನಾವು ಪರಿಸ್ಥಿತಿ ನೋಡುವಾಗ ವಿದ್ಯಾರ್ಥಿಗಳು ಒಂದು ವೇಳೆ ಆ ಪರಿಸ್ಥಿತಿ ಹೀಗೆ ಇರ್ತಿದ್ದರೆ ಹೇಗೆ ಆಗ್ತಿತ್ತು ಅಂದರೆ, ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಿರ್ಲಿಲ್ಲ. ಅಂಥ ಒಂದು ಅಸ್ಪೃಶ್ಯತೆಯ ಆ ಒಂದು ಕಾಲದಲ್ಲಿ ಅಂಬೇಡ್ಕರ್ ಅವರು ಆ ಒಂದು ಶಿಕ್ಷಣವನ್ನು ಪಡೆದು ಇವತ್ತು ವಿಶ್ವದ ಶ್ರೇಷ್ಠ ಅಗ್ರಮಾನ್ಯರಲ್ಲಿ ಒಬ್ಬರಾಗಿದ್ದಾರೆ. ಇಂದಿನ ಶಿಕ್ಷಣದಲ್ಲಿ ಯಾಕೆಂದರೆ ಮಕ್ಕಳಿಗೆ ಯಾವುದೇ ಕಷ್ಟ ಇಲ್ಲ, ಎಲ್ಲ ಸರ್ಕಾರದಿಂದ ಹೆಚ್ಚಿನ ಸಹಕಾರ ಸಿಗ್ತದೆ. ಮಕ್ಕಳಿಗೆ ಪಠ್ಯ ಪುಸ್ತಕ ಎಲ್ಲ ಸರ್ಕಾರದ ವತಿಯಿಂದ ಸಿಗ್ತದೆ ಹೆಚ್ಚಿನದ್ದು. ಆದ್ದರಿಂದ ನಾನು ಎತ್ತರದಲ್ಲಿ ಹೇಳುವುದಂದರೆ ಮಕ್ಕಳನ್ನು ಶಾಲೆಗೆ ಕಳಿಸದೇ ಇರಬೇಡಿ. ಆದಷ್ಟು ಮಕ್ಕಳನ್ನು ಶಾಲೆಗೆ ಕಳಿಸಿ ಅವರು ಒಂದು ವಿದ್ಯಾಭ್ಯಾಸವನ್ನು ಪಡೆದು ಮುಂದೆ ಒಂದು ಒಳ್ಳೆಯ ಪ್ರಜೆಯಾಗಿ ಗುರುತಿಸಬೇಕು, ಒಂದು ಒಳ್ಳೆಯ ಉದ್ಯೋಗವನ್ನು ಪಡಿಬೇಕು. ಅದಕ್ಕೆ ಶಿಕ್ಷಣವನ್ನೋದು ಅತಿ ಮುಖ್ಯ. ಅಂಬೇಡ್ಕರ್ ಅವರ ಪರಿಕಲ್ಪನೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯಲ್ಲಿ ಅವರು ಭಾತೃತ್ವ ಸಮಾನತೆಯ ಬಗ್ಗೆ ಹೋರಾಟ ಮಾಡಿದರು. ಆನಂತರ ಅಸ್ಪೃಶ್ಯತೆಯ ವಿರುದ್ಧ
ಹೋರಾಟ ಮಾಡಿದರು. ಸ್ವಲ್ಪ ಮಟ್ಟಿಗೆ ಅಶ್ವತ್ಥೆ ನಿರ್ಣಯ ಆದರೂ ಅಶ್ವತ್ಥೆ ಅನ್ನೋದು ಇನ್ನೂ ಕೂಡ ನಮ್ಮಲ್ಲಿ ಅದು ಕಗ್ಗಂಟಾಗಿ ಉಳಿದಿದೆ. ಈಗ ನಗರದಲ್ಲೆಲ್ಲ ಪ್ರದೇಶದಲ್ಲಿ ಇಲ್ಲದೇ ಇರ್ಬೋದು, ಆದರೆ ಇಂದಿ ಕೂಡ ಹಳ್ಳಿಯ ಪ್ರದೇಶದಲ್ಲಿ ಅಸ್ಪೃಶ್ಯತೆ ಅನ್ನೋದಿದೆ, ಮೇಲು ಕೀಳು ಜಾತಿ ಭೇದ ಭಾವ ಇದೆ. ಇದೆಲ್ಲ ಒಗ್ಗಡಿಸಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದರೆ ಮಾತ್ರ ಇಂಥ ಒಂದು ಅಸ್ಪೃಶ್ಯತೆಯನ್ನು ನಾವು ನಿವಾರಣೆ ಮಾಡಲು ಸಾಧ್ಯ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಈಗಾಗಲೇ ಸಮಯ ಮೀರಿದೆ. ನಾವೆಲ್ಲರೂ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಗೌರವಿಸೋಣ, ಅವರ ಆದರ್ಶವನ್ನು ಪಾಲಿಸೋಣ. ಅಂಬೇಡ್ಕರ್ ಅವರ ಆದರ್ಶದ ತತ್ವಗಳನ್ನು ಒಂದಿಗೆ ಅವರ ಅಂಬೇಡ್ಕರ್ ಸಂವಿಧಾನ ಗೌರವಿಸುತ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಸಮಾಜದಲ್ಲಿ ಇರೋಣ ಎನ್ನುತ್ತಾ ಹೇಳುತ್ತಾ ಅವಕಾಶಕ್ಕೆ ಹೊಂದಿಸುತ್ತಾ ನನ್ನ ಆಗ್ತದೆ. ಇನ್ನು ಅದು ಆಕರ್ಷಕ ಬಹುಮಾನ ಮಾತ್ರ ಕೊಟ್ಟಿದ್ದು ಅವರಿಗೆ, ಆಟ ಆಡಿದಕ್ಕೆಲ್ಲ ಅದು. ಡಾಕ್ಟರ್ BR ಅಂಬೇಡ್ಕರ್ ಅವರ 132ನೇ ಜನ್ಮದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಯಾದವರ ಒಂದು ಪ್ರಯತ್ನದ ಮೂಲಕ ಅಚ್ಚುಕಟ್ಟಾಗಿ ಎಲ್ಲ ಹಲವು ಶಾಲೆಗಳ ಮಕ್ಕಳನ್ನು ಸೇರಿಸಿ ಈ ಒಂದು ವಿಚಾರವನ್ನು ಅಂಬೇಡ್ಕರ್ ಅವರ ಕುರಿತು ನಿಮಗೆ ಹೇಳುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿರಿಯರೊಂದು ಮಾತು ಹೇಳ್ತಾರೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತೇಳಿ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಇದರ ಅರ್ಥ ಏನು? ಮಕ್ಕಳು ಇವತ್ತು ತಿಳ್ಕೊಳ್ಬೇಕು. ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ಹೇಳಿದರೆ ಮುಂದಕ್ಕೆ ನೀವು ಈ ದೇಶದ ಅತ್ಯುತ್ತಮ ಒಬ್ಬ ನಾಗರಿಕನಾಗಿ ಜೀವಿಸುವುದೇ ಮುಂದಿನ ಪ್ರಜೆ. ಆದ್ದರಿಂದ ಮೊದಲಾಗಿ ನಿಮಗೆ ಈ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಶುಭವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಕೂಡ ಸ್ವಾಗತಿಸುತ್ತಾ, ಸೇರಿರ್ತಕ್ಕಂಥ ಶಿಕ್ಷಕರು, ಪೋಷಕರು, ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ದಲಿತ ಸೇವಾ ಸಮಿತಿಯ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಪದಾಧಿಕಾರಿಗಳನ್ನು ಕೂಡ ಸ್ವಾಗತಿಸುತ್ತಾ ಈ ಒಂದು ಅಂಬೇಡ್ಕರ್ ಅವರ ಬಗ್ಗೆ 2 ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂಬೇಡ್ಕರ್ ಅವರ ಬಗ್ಗೆ ನಮ್ಮ ಸರ್ ಅವರು, ಪ್ರೊಫೆಸರ್ ಅವರು, MD ಸರ್ ಅವರು ಮತ್ತು ನಮ್ಮ ಮೇಸ್ಟ್ರ್ ಅವರು ಅತ್ಯುತ್ತಮವಾಗಿ ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ದೇಶದಲ್ಲಿರುವಂತಹ ಅಸಮಾನತೆಯ ಬಗ್ಗೆ, ಅದಕ್ಕಿಂತಲೂ ಹೆಚ್ಚಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರ ಪರವಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಂತಹ ಒಬ್ಬ ಅಗ್ರಮಾನ್ಯ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹುಶಃ ಅಂಬೇಡ್ಕರ್ ಅವರ ವಿಚಾರ ಎಷ್ಟು ಈ ದೇಶದ ಮಹಿಳೆಯರಿಗೆ ಗೊತ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳ್ಕೊಂಡಾಗ ಅಂಬೇಡ್ಕರ್ ಅವರು ಸಂಪುಟದಲ್ಲಿ ಮಹಿಳೆಯರ ಪರವಾಗಿ ಒಂದು ಮಸೂದೆಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಹಿಂದೂ ಬಿಲ್ ಕೋಡ್ ಅಂತ ಹೇಳ್ತೇವೆ ನಾವು, ಅದನ್ನು ಜಾರಿಗೆ ತರಬೇಕಂತ ಹೇಳುವಂಥ ಒಂದು ವಾದವನ್ನು ಅಲ್ಲಿ ಮಂಡನೆ ಮಾಡ್ತಾರೆ. ಆ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಮಹಿಳೆಯರನ್ನು ಈ ದೇಶದಲ್ಲಿ, ಈ ಸಮಾಜದಲ್ಲಿ ತುಚ್ಛವಾಗಿ ಕಾಣ್ತಾರೋ ಅಥವಾ ಅವರ ಒಂದು ಕೆಲಸ ಕಾರ್ಯಗಳಿಗೆ ಬಳಸುವಂತಹ
ವ್ಯಕ್ತಿಗಳು ಈ ಅಂಬೇಡ್ಕರ್ ಅವರು ಮಂಡಿಸಿದಂತಹ ಒಂದು ಕಾಯ್ದೆಯನ್ನು ಆ ಸಂಪುಟದಲ್ಲಿ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಇದು ಎಲ್ಲ ಮಹಿಳೆಯರಿಗೂ ಕೂಡ ನೆನಪಿರಬೇಕು. ಯಾಕೆ ಅದನ್ನು ಜಾರಿಗೆ ತರ್ತಾರೆ ಅಂತ ಹೇಳಿದರೆ, ಸಾಧಾರಣ ಒಂದು ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಗಂಡ ತೀರ್ಕೊಂಡಾಗ ಆ ಒಂದು ಮಹಿಳೆ ಹಿಂದೂ ಸಂಪ್ರದಾಯದ ಪ್ರಕಾರ ಆ ಮಹಿಳೆ ಗಂಡನ ಚಿತೆಗೆ ಹಾರಿ ಪ್ರಾಣ ಬಿಡುವಂತಹ ಒಂದು ಪದ್ಧತಿ ಇತ್ತು. ಇಂಥ ಒಂದು ಪದ್ಧತಿಯ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಪುಟದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ ರೀತಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಗಂಡ ಹೆಂಡತಿಯ ಒಬ್ಬ ಗಂಡ ಸತ್ತಾರೆ, ಒಂದು ಮಹಿಳೆಗೆ ಈ ರೀತಿಯ ಶಿಕ್ಷೆ ಆದರೆ, ಒಬ್ಬಳು ಪತ್ನಿ ಸತ್ತಾರೆ ಆ ಗಂಡನಿಗೇನು ಶಿಕ್ಷೆ ಅಂತೇಳಿ ಚರ್ಚೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ತುಂಬ ಜನ ವಿರೋಧ ಮಾಡ್ತಾರೆ. ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ಬಹುಶಃ ಇವತ್ತು ಕೂಡ ನಮ್ಮ ಸಂಪುಟದಲ್ಲಿ ಹಲವಾರು ಮಹಿಳೆಯರಿದ್ದಾರೆ. ಇವತ್ತು ಕೂಡ ಹಲವಾರು ಮಹಿಳೆಯರು ಸಂಪುಟದಲ್ಲಿದ್ದಾರೆ. ಇವತ್ತಿಗೂ ಕೂಡ ಮಹಿಳೆಯರ ಮೇಲೆ, ಅಪ್ರಾಪ್ತ ಹೆಣ್ಮಕ್ಕಳ ಮೇಲೆ ಇವತ್ತಿಗೂ ಕೂಡ ದೌರ್ಜನ್ಯಗಳು ಆಗ್ತಾ ಇದೆ. ಇವತ್ತಿಗೂ ಕೂಡ ದೌರ್ಜನ್ಯಗಳು ಆಗ್ತಾ ಇದೆ. ಅಪ್ರಾಪ್ತ ಹೆಣ್ಮಕ್ಕಳಿಗೆ, ಮಹಿಳೆಯರಿಗೆ ಯಾರಿಂದ ರಕ್ಷಣೆ ಕೊಡಬೇಕು, ಆ ರಕ್ಷಣೆ ಇವತ್ತು ಸಿಗದಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ ಇದೆ. ಗೊತ್ತಿರಬಹುದು. ಆದರೆ ಯಾವುದೇ ಮಹಿಳೆಯರು ಕೂಡ ಇವತ್ತೇನು ನಾವು ಆಯ್ಕೆ ಮಾಡಿಕೊಟ್ಟಿದ್ದು, ಅಂಬೇಡ್ಕರ್ ಅವರು ಹೇಳ್ತಾರೆ ಎಲ್ಲ ಮಹಿಳೆಯರಿಗೂ ಕೂಡ ಸಮಾನತೆ ಇರಬೇಕಂತ ಹೇಳಿ. ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಇವತ್ತು ಯಾವ ಮಹಿಳೆ ಕೂಡ ಪ್ರಧಾನಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, DC ಆಗ್ಬೋದು, SP ಆಗ್ಬೋದು, ಏನು ಬೇಕಾದರೂ ಅವಳಿಗೆ ಆಗ್ಬೋದು. ಯಾರು ಅವಕಾಶ ಕೊಟ್ಟರು ಸಂವಿಧಾನದಲ್ಲಿ? ಒಂದು ಸಂದರ್ಭದಲ್ಲಿ ಮಹಿಳೆ ಯಾವುದಕ್ಕೆ ಉಪಯೋಗ ಆಗ್ತಿದ್ಲೋ ಅದಕ್ಕೆ ಮಾತ್ರ ಬಳಸುವಂಥ ಸಂದರ್ಭದಲ್ಲಿ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಈ ದೇಶದಲ್ಲಿ ಹುಟ್ಟಿ ಮಹಿಳೆಯರಿಗೂ ಕೂಡ ಗಂಡಸರಿಗೆ ಸರಿಸಮಾನ ಅಂತೇಳಿ ತೋರಿಸಿಕೊಟ್ಟಂತಹ ದೇವರು ಅಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ನೋಡ್ತೇವೆ, ಇವತ್ತು ಹಲವಾರು ಮಹಿಳೆಯರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಂತ ಗೊತ್ತಿಲ್ಲ. ಎಲ್ಲ ವಿದ್ಯೆ ಕಲಿತು ಶಿಕ್ಷಕರಾಗ್ತಾರೆ, DC ಅವರಾಗ್ತಾರೆ, ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸ್ತಾರೆ ಮಹಿಳೆಯರು. ಅಂಬೇಡ್ಕರ್ ಅವರ ವಿಚಾರವನ್ನು ತಿಳ್ಕೊಳ್ಳೋದಿಲ್ಲ ಅವರು. ಯಾವಾಗ ಈ ಮಹಿಳೆಯರು ಅಂಬೇಡ್ಕರ್ ಅವರ ವಿಚಾರವನ್ನು ಗಟ್ಟಿಯಾಗಿ ತಿಳ್ಕೊಳ್ತಾರೋ ಅವತ್ತು ಈ ಸಮಾಜ ಬದಲಾವಣೆ ಆಗಲಿಕ್ಕೆ ಸಾಧ್ಯವಿದೆ. ಅವತ್ತು ಬದಲಾವಣೆ ಖಂಡಿತ ಆಗ್ತದೆ. ಯಾಕಂತ ಹೇಳಿದರೆ ಮಹಿಳೆಯರಿಗೆ ಆ ರೀತಿಯ ದೌರ್ಜನ್ಯಗಳು ಈ ಸಮಾಜದಲ್ಲಿ ನಡೀತಾ ಇದೆ. ಬಂಧುಗಳೇ, ಇವತ್ತು ನಿಮ್ಗೆ ಗೊತ್ತಿರಬಹುದು, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಒಂದು ಸಂಘಟನೆ ಒಂದು ಸ್ಥಾಪನೆಯಾಗಿ 16 ವರ್ಷ ಇವತ್ತು ಮುಂದಕ್ಕೆ ಸಾಗ್ತಾ ಇದೆ. ಈ ಒಂದು 16ನೇ ವರ್ಷದಲ್ಲಿ ಕೂಡ ಎಷ್ಟು ಮಕ್ಕಳನ್ನು ಸೇರಿಸಿ ನಾವು ಕಾರ್ಯಕ್ರಮ ಮಾಡಿಲ್ಲ. ಎಷ್ಟು ಮಕ್ಕಳನ್ನು ಸೇರಿಸಿ ನಾವು ಕಾರ್ಯಕ್ರಮ, ಎಲ್ಲ ಸಮುದಾಯದ ಮಕ್ಕಳು ಇವತ್ತು ಇಲ್ಲಿ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಯಾದವರ ಒಂದು ಪರಿಶ್ರಮದ ಮೂಲಕ ಎಲ್ಲ ಇಲ್ಲಿ ಏನು ಅವರ ಒಂದು ವ್ಯಾಪ್ತಿಗೆ ಬರುವಂತಹ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಅಂಬೇಡ್ಕರ್ ಅವರ ಭಾವಚಿತ್ರ, ಇತರ ಆಟೋಟ ಸ್ಪರ್ಧೆಗಳು ಎಲ್ಲವನ್ನು ಕೂಡ ಮಾಡಿಸಿ ಆ ಮಕ್ಕಳನ್ನು ಇವತ್ತು ಕರೆತರುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಗುರುತಿಸಿಕೊಳ್ಬೇಕಾದ್ರೆ ಆ ವ್ಯಕ್ತಿ ಸಮಾಜಕ್ಕೆ ಏನು ಮಾಡಿದ, ತನ್ನ ಸಮುದಾಯಕ್ಕೆ ಏನು ಕೊಟ್ಟ, ಈ ದೇಶಕ್ಕಾಗಿ ಏನು ಮಾಡಿದ, ತನ್ನ ರಾಜ್ಯಕ್ಕೋಸ್ಕರ ಏನು ಮಾಡಿದ, ಆ ಮಾಡಿದ ಒಳ್ಳೆ ಕೆಲಸಗಳನ್ನು ಖಂಡಿತ ಜನಗಳು ಸ್ಮರಿಸ್ತಾರೆ. ಬಹುಶಃ ನಿಮಗೆ ಗೊತ್ತಿರಬಹುದು, ಇಲ್ಲಿ ತುಂಬ ತಾಯಂದಿರೆಲ್ಲ ಇದ್ದಾರೆ. ನಾನು ಈ ಬಗ್ಗೆ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಮಹಿಳೆಯರ ಬಗ್ಗೆ ಮಹಿಳೆಯರೇ ಧ್ವನಿ ಎತ್ತಿಲ್ಲ ಅಂತ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಡೆಲ್ಲಿಯಲ್ಲಿ ಒಂದು ನಿರ್ಭಯ ಒಬ್ಬ ಯುವತಿಯ ಗ್ಯಾಂಗ್ ರೇಪ್ ಆಯಿತು. ಆ ಗ್ಯಾಂಗ್ ರೇಪ್ ಆದ ನಂತರ ಹಲವಾರು ಸಂಘಟನೆಗಳು ಅಂಥ ಒಂದು ಕಾಮುಕರಿಗೆ ಗಲ್ಲು ಶಿಕ್ಷೆ ಆಗಬೇಕಂತ ಹೇಳುವ ಧ್ವನಿ ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ
ಒಂದು ದೊಡ್ಡ ಮಟ್ಟದಲ್ಲಿ ನೋಡಲಾಗಿತ್ತು. ನಾವು ಕೂಡ ವಿಟ್ಲದಿಂದ 42 ಕಿಲೋಮೀಟರ್ ಪಾದಯಾತ್ರೆ ಯಾರಿಗೋಸ್ಕರ? ನಮ್ಮ ಸಮುದಾಯದ, ಈ ದೇಶದ, ಈ ಸಮಾಜದ ಅಪ್ರಾಪ್ತ ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಬೇಕು, ಅಂಥವರಿಗೆ ಶಿಕ್ಷೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಕೂಡ 42 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಾವು ಸುಬೋಧ್ ಯಾದವ್ ಜಿಲ್ಲಾಧಿಕಾರಿ ಇರುವಾಗ ಅವರಿಗೊಂದು ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಈ ಬಗ್ಗೆ ಹಲವಾರು ಕಡೆ ನಾವು ಅಂಥ ಕಾಮುಕರಿಗೆ, ಅಪ್ರಾಪ್ತ ಹೆಣ್ಮಕ್ಕಳನ್ನು ಚುಡಾಯಿಸುವವರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕಂತೇಳಿ ಹಲವಾರು ಹೋರಾಟಗಳನ್ನು ಕೂಡ ನಾವು ಕೂಡ ಮಾಡಿದ್ದೇವೆ. ಆದರೆ ನಮಗೆ ಮಹಿಳೆಯರ ಬೆಂಬಲ ಸಿಕ್ಕಿದ್ದು ಭಾರಿ ಕಡಿಮೆ. ಏನು ನಮ್ಮ ಸಂಘಟನೆಯಲ್ಲಿರುವ 10-20 ಹೆಂಗಸರು ಬಂದಿದ್ದಾರೆ ಹೊರತು ಬಾಕಿ ಎಲ್ಲರೂ ಕೂಡ ಜಾತಿಯಲ್ಲಿ ನೋಡಿದ್ರು. ಅದೊಂದು ದಲಿತ ಸಂಘಟನೆ ಹೋರಾಟ ಮಾಡ್ತಾ ಇದೆ, ನಾವು ಯಾಕೆ ಅದರ ಒಟ್ಟಿಗೆ ಹೋಗ್ಬೇಕಂತ ಹೇಳಿ ನಾವು ಎಲ್ಲಿಯೂ ಕೂಡ ದಲಿತ ಹೆಣ್ಮಕ್ಕಳ ಬಗ್ಗೆ ರಕ್ಷಣೆ ಕೇಳಿಲ್ಲ. ಈ ದೇಶದ, ಈ ಸಮಾಜದ ಅಪ್ರಾಪ್ತ ಮಕ್ಕಳ ರಕ್ಷಣೆ ಆಗ್ಬೇಕಂತೇಳಿ ನಾವು ಹೋರಾಟ ಮಾಡಿದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೂಡ ಆ ಟೈಮಲ್ಲಿ ಯಾವುದೇ ಹೆಚ್ಚಿನ ಮಹಿಳೆಯರು ಅವರಿಗೆ ಸಪೋರ್ಟ್ ಮಾಡಿಲ್ಲ, ಯಾರು ಕೂಡ ಸಪೋರ್ಟ್ ಮಾಡಿಲ್ಲ. ಆದ್ದರಿಂದಲೇ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರುವಂಥ ಪರಿಸ್ಥಿತಿ ಆಯಿತು. ಇವತ್ತು ಸರ್ಕಾರ ಏನು ಅಂತ ಒಂದು ಕಾಮುಕರಿಗೆ ಗಲ್ಲು ಶಿಕ್ಷೆ ಆಗಬೇಕಂತೇಳಿ ಇವತ್ತು ಆದೇಶ ಕೂಡ ಆಗಿದೆ. ತುರ್ತು ಸಮಯದಲ್ಲಿ ಆ ಒಂದು ಏನು ಕೇಸುಗಳುಂಟು ಅದು ತುರ್ತು ಸಮಯದಲ್ಲಿ ವಿಲೇವಾರಿ ಆಗಬೇಕಂತ ಹೇಳುವ ಒಂದು ಆದೇಶ ಕೂಡ ಕೆಲವು ನ್ಯಾಯಾಲಯಗಳಿಗೆ ಕೂಡ ಆಗಿದೆ. ಆಲೋಚನೆ ಮಾಡಬೇಕು ನಾವೆಲ್ಲರೂ ಕೂಡ. ಒಂದು ಅನ್ಯಾಯದ ವಿರುದ್ಧ, ಒಂದು ದೌರ್ಜನ್ಯದ ವಿರುದ್ಧ ನಾವು ಜಾತಿ ನೋಡೋದು, ಧರ್ಮ ನೋಡೋದು ಇದು ಸರಿಯಾದ ಕ್ರಮವಲ್ಲ, ಸರಿಯಾದ ನ್ಯಾಯವಲ್ಲ. ಇದು ಇವತ್ತಿಗೂ ಕೂಡ ಇಲ್ಲಿ ತುಂಬ ಮಕ್ಕಳು ಸೇರಿದ್ದಾರೆ. ಮಕ್ಕಳಲ್ಲಿ ಹೇಳೋದು ಇಷ್ಟೇ, ನಾನು ನಿಮ್ಮ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಜಾತಿ ಬೇಡ, ಶಾಲೆಗೆ ಹೋಗುವಂಥ ಸಂದರ್ಭ ನಿಮ್ಮ ಧರ್ಮ ಬೇಡ. ಶಾಲೆಗೆ ಹೋಗುವಂಥ ಸಂದರ್ಭ ನಿಮಗೆ ಬೇಕಾಗೋದು ವಿದ್ಯಾಭ್ಯಾಸ. ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ದೇಶದ ಅನಿಷ್ಟ ಪದ್ಧತಿಗಳು ನಾಶ ಆಗಬೇಕಾದ್ರೆ, ಅದು ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನೀವು ಮಕ್ಕಳು ಕೂಡ ಇವತ್ತು ಏನೋ ಸ್ವಲ್ಪ ನೀವು ಚಿಕ್ಕವರು, ಇನ್ನು ನೀವು ಬೆಳೆಯುವಾಗ ನಿಮಗೆ ಗೊತ್ತಾಗ್ಬೋದು, ನಮ್ಮದು ಜಾತಿ ಇದುವೇ, ನಮ್ಮದು ಧರ್ಮ ಇದು, ನಾನು ಅವನನ್ನು ಮುಟ್ಟಬಾರ್ದು, ಇವನನ್ನು ಮುಟ್ಟಬಾರ್ದು, ಅವರೊಟ್ಟಿಗೆ ಸೇರಬಾರ್ದು ಎನ್ನುವ ಆ ಆಲೋಚನೆಗಳು, ಆ ಬುದ್ಧಿ ನಿಮಗೆ ಮತ್ತೆ ಬೆಳೀಲಿಕ್ಕೆ ಸಾಧ್ಯವಿದೆ. ದಯವಿಟ್ಟು ನೀವು ಅಂಥದ್ದನ್ನು ದೂರವಿಟ್ಟು, ನಾವೆಲ್ಲರೂ ಕೂಡ ಈ ದೇಶದ ಪ್ರಜೆಗಳು, ನಾವೆಲ್ಲರೂ ಈ ದೇಶದ ನಾಗರಿಕರು, ನಮಗೆ ಬೇಕಾಗಿರೋದು ಒಂದೇ ವಿದ್ಯಾಭ್ಯಾಸ. ನಾನು ಈ ಸಮಾಜದಲ್ಲಿ, ಈ ದೇಶದಲ್ಲಿ ಒಳ್ಳೆಯ ಪ್ರಜೆಯಾಗಿ ನನ್ನ ಸಮುದಾಯಕ್ಕೆ, ಈ ಸಮಾಜಕ್ಕೆ ಏನಾದರೂ ನ್ಯಾಯ ಕೊಡಬೇಕೆನ್ನುವ ಒಂದು ಉದ್ದೇಶ ಇಟ್ಕೊಂಡು ನೀವು ವಿದ್ಯಾಭ್ಯಾಸವನ್ನು ಮಾಡಬೇಕು. ನೀವೆಲ್ಲರೂ ಕೂಡ ಅಂಬೇಡ್ಕರ್ ಅವರ, ನಿಮ್ಮ ತಂದೆ ತಾಯಿಗೆ ಹೇಳಿ, ಅಂಬೇಡ್ಕರ್ ಅವರ ಒಂದು ಚಿಕ್ಕ ಪುಸ್ತಕ ಆದರೂ ನಮಗೆ ತನ್ನಿ ಅಂತೇಳಿ. ಅದು ಕಷ್ಟ ಇದ್ದರೆ ಅಂಬೇಡ್ಕರ್ ಅವರ ಒಂದು ಧಾರಾವಾಹಿ ಬರ್ತಾ ಇದೆ, ಶನಿವಾರ ಬೆಳಿಗ್ಗೆ 9 ಆ ಧಾರಾವಾಹಿ ನೀವು ನೋಡಿ. ಅಂಬೇಡ್ಕರ್ ಅವರ ಕಾಲದಲ್ಲಿ ಯಾವ ರೀತಿ ಕಷ್ಟಪಟ್ಟು, ನಮ್ಮ ಜಿಲ್ಲಾಧ್ಯಕ್ಷರು ಅದರ ಬಗ್ಗೆ ಈಗಾಗಲೇ ಹೇಳಿದರು, ಅಂಬೇಡ್ಕರ್ ಅವರು ಯಾವ ರೀತಿ ವಿದ್ಯಾಭ್ಯಾಸ ಮಾಡಿದ್ರು ಅಂತೇಳಿ. ಇವತ್ತು ಶಾಲೆಗಳಿಗೆ ಏನು ಕಡಿಮೆ ಇದೆ? ಮನೆತನಕ ರಿಕ್ಷೆ ಇದೆ ಅಥವಾ ಬಸ್ ಇದೆ, ಬಸ್ಸು ಪಾಸ್ ಫ್ರೀ ಇದೆ, ಶಾಲೆಯಲ್ಲಿ ಮಧ್ಯಾಹ್ನ ಊಟ ಇದೆ. ನಾವು ಕೂಡ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಊಟ ಇರಲಿಲ್ಲ, ನಮಗೇನೊಂದು ಸಜ್ಜಿಗೆ ಉಂಡೆ ಕೊಡ್ತಾ ಇದ್ದರು. ಇವತ್ತು ನಿಮಗೇನಿದೆ? ಎಲ್ಲವಿದೆ, ಮೊಟ್ಟೆ ಇದೆ, ಬಾಳೆಹಣ್ಣು ಇದೆ. ನಾವು ಅಂಥದ್ದನ್ನು ಶಾಲೆಯಲ್ಲಿ ತಿನ್ನೇ ಇಲ್ಲ, ನಾವು ತಿನ್ನೋದು ಬಿಡಿ, ನೋಡಿ ಕೂಡ ಇಲ್ಲ. ಆದರೆ ನಿಮಗೆ ಇವತ್ತು ಬೇಕಾದಂಥ ಫೆಸಿಲಿಟಿಗಳನ್ನು ಸರ್ಕಾರ ಕೊಡ್ತಾ ಇದೆ. ಆ ಕೊಡುವಂಥದ್ದನ್ನು ನೀವು ಯೂಸ್ ಮಾಡಬೇಕು, ಧರ್ಮಕ್ಕೆ ತಿಂದು ಹೋಗೋದಲ್ಲ. ನಾನು ಈ ಶಾಲೆಯಲ್ಲಿ ಕಲಿತು, ಈ ಶಾಲೆಯ ಹೆಸರು, ನನ್ನ ಹೆತ್ತವರ ಹೆಸರು, ಅದನ್ನು ಉಳಿಸುವಂಥ ಪ್ರಯತ್ನ ಮಾಡ್ತೇನೆ ಎನ್ನುವ ಒಂದು ಚಾಲೆಂಜ್ ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಎಜುಕೇಷನಲ್ಲಿ ಮುಂದೆ ಬರ್ತೀರಿ, ಹೊರತು ಇಲ್ಲಾದರೆ ತುಂಬ ಕಷ್ಟ ಉಂಟು ಮಕ್ಕಳೇ, ತುಂಬ ಕಷ್ಟ ಉಂಟು. ಆದ್ದರಿಂದ ಇವತ್ತು ಹೆಚ್ಚಿನ ಮಕ್ಕಳು ನೀವು ಸೇರಿದ್ದೀರಾ. ಇವತ್ತೇನು ನಿಮಗೆ ಒಂದು ಆಟೋಟ ಸ್ಪರ್ಧೆಯಲ್ಲಿ ಅಥವಾ ಅಂಬೇಡ್ಕರ್ ಅವರ ಭಾವಚಿತ್ರ ಬಿಡಿಸಿದ್ದಕ್ಕೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಇನ್ನು ದೇಶ ಮಟ್ಟದಲ್ಲಿ ಕೂಡ, ರಾಜ್ಯ ಮಟ್ಟದಲ್ಲಿ ಕೂಡ ನೀವು ಪ್ರಶಸ್ತಿಗಳನ್ನು ತೆಗೊಳ್ಳುವಂಥ ವಿದ್ಯಾರ್ಥಿಗಳಾಗಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ, ಈ ಒಂದು ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ನಾವು ಆಶಿಸ್ತಿದ್ದೇನೆ. ನಾನು ಇವತ್ತು ಬರುವಾಗ ಮಕ್ಕಳೆಲ್ಲ ಬೇಗ ಬಂದು ಸೇರಿದ್ರು ಕಾಣ್ತದೆ. ನಮಗೆ ತುಂಬ ಬೇಸರ ಆಯಿತು. ನಾನು ಕ್ಷಮೆ ಕೂಡ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮಗೆ ಅಂಬೇಡ್ಕರ್ ಜಯಂತಿಯ ಸಂದರ್ಭ ಹಲವಾರು ಕಡೆ ಕಾರ್ಯಕ್ರಮಗಳಿರ್ತವೆ. 2 ಕಾರ್ಯಕ್ರಮ ನಾನು ಬಿಟ್ಟು ಬಂದೆ. ಯಾಕಂತ ಹೇಳಿದ್ರೆ
ಪ್ರತಿಯೊಬ್ಬರು ಕೂಡ ನಮ್ಮನ್ನು ಕರೆಯುವಾಗ ನಾವೊಂದು ಹೋಗಿ ಮುಖ ತೋರಿಸಿದ್ರು ಕೂಡ ತಪ್ಪಾಗ್ತದೆ. ಅದಕ್ಕೆ ನಾವು ಸ್ವಲ್ಪ ತಡವಾಗಿ ಬಂದರೂ ಕೂಡ ನೀವೊಂದು ಅಚ್ಚುಕಟ್ಟಾಗಿ ಮೌನವಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯ ಭಾಷಣವನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಈ ಒಂದು ನಮ್ಮ ಉಳ್ಳಾಲ ತಾಲೂಕಿನ ಪದಾಧಿಕಾರಿಗಳಿಗೆ ಹಾಗೂ ವೈಯಕ್ತಿಕವಾಗಿ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿರತಕ್ಕಂಥ ಯಾದವ ಕೋನಾಜಿ ಇವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಲ್ಲಿ ಎಲ್ಲರೂ ಕೂಡ ಭಾಷಣ ಮಾಡಿದ್ದಾರೆ. ಯಾರು ಇದನ್ನು ಅಳವಡಿಸಿಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಕೂಡ ಹೇಳಿದ್ದು ನಿಮ್ಮ ಭವಿಷ್ಯಕ್ಕೆ ಬೇಕಾಗಿ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಮಕ್ಕಳು ಮುಂದುವರಿತರೆನ್ನುವ ಭಾವನೆ, ಆಶೆ, ಆಕಾಂಕ್ಷೆ ನಮ್ಮಲ್ಲಿ ಇದೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಮಕ್ಕಳೇ, ಒಂದು ಘೋಷಣೆಯನ್ನು ನಾನು ಕೂಗ್ತೇನೆ. ಎಲ್ಲ ಮಕ್ಕಳೊಮ್ಮೆ ಆ ಘೋಷಣೆಯನ್ನು ಗಟ್ಟಿಯಾಗಿ ಕೂಗಬೇಕು. ಕೂಗ್ತಿರಲ್ಲ? ಕೈ ಎತ್ತಿ ನೋಡುವ, ಯಾರೆಲ್ಲ ಕೂಗ್ತಾರೆ ನೋಡುವ. ಎಲ್ಲ ಮಕ್ಕಳು ಕೂಗ್ತಿರಲ್ವಾ? ಜೈ ಭೀಮ್, ಜೈ ಭೀಮ್, ಜೈ ಭಾರತ್. ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿರುವ ಶ್ರೀ ರಾಮಾಜಿಯವರನ್ನು ಗುರುತಿಸಿ ಇವರು ಕಳೆದ ವರ್ಷ ಕೂಡ ನಮ್ಮೊಟ್ಟಿಗೆ ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇದ್ದು ಹಾಗೂ ಈ ವರ್ಷದಲ್ಲಿ ಕೂಡ ಅವರು ಉಡುಪಿಯಿಂದ ಬೆಳಿಗ್ಗೆ 6:30 ಗಂಟೆಗೆ ಇಲ್ಲಿ ಬಂದು ರೀಚ್ ಆಗಿರ್ತಾರೆ. ಹಾಗಾಗಿ ಅವರಿಗೆ ನಮ್ಮ ಸಂಘದ ವತಿಯಿಂದ ಅಭಿನಂದನೆ ಪತ್ರ ಮತ್ತು ಸ್ಮರಣಿಕೆಯನ್ನು ಕೊಟ್ಟು ಅವರಿಗೆ ಗೌರವಿಸಬೇಕೆಂದು ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಶೇಷಪ್ಪ ಬೆದ್ರಕಾಡ್ ಅವರ ಹತ್ರ ವಿನಂತಿಸುತ್ತೇನೆ. ರಾಮಾಂಜಿ ಉಡುಪು ಕನ್ನಡ ಉಪನ್ಯಾಸಕರು ಇವರಿಗೆ ಅಭಿನಂದಿಸುವಂಥ ಕಾರ್ಯಕ್ರಮ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ BK ಶೇಷಪ್ಪ ಬೆದ್ರಕಾಡ್ ಮತ್ತು ಅತಿಥಿ ಗಣ್ಯರ ಮಧ್ಯೆ ಶ್ರೀ ರಾಮಾಂಜ್ ಉಡುಪಿ ಕನ್ನಡ ಉಪನ್ಯಾಸಕರು MGM ಕಾಲೇಜು ಉಡುಪಿ. ಅರ್ಥಪೂರ್ಣವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಅಧ್ಯಯನ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಾನು ವಿಶ್ವವಿದ್ಯಾನಿಲಯದ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತಹ ಓರ್ವ ವಿದ್ಯಾರ್ಥಿ. ಅಂತೆಯೇ ಯಾದವರು ಕೂಡ ನನ್ನನ್ನು ಬಹಳ ಹತ್ತಿರದಿಂದ ಆ ಭಾಗದಲ್ಲಿ ನೋಡಿದಂಥವರು. ಅವರ ಚಟುವಟಿಕೆಗಳು ಕೂಡ ಇವತ್ತು ಅನೇಕರಿಗೆ ಮಾದರಿಯಾಗಿದ್ದಾವಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತಾಗಿ ಈಗಾಗಲೇ ಅನೇಕ ಮಹನೀಯರು ತಮ್ಮ ತಮ್ಮ ವಿಚಾರಗಳನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸಿರುತ್ತಾರೆ. ನಾವು ಈ ವಿಚಾರಗಳನ್ನಿಟ್ಕೊಂಡು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸಮುದಾಯಗಳಲ್ಲಿ ನಾವು ಹೇಗೆ ಒಂದು ಸಮಾಜವನ್ನು ಕಟ್ಟಬಹುದು ಎನ್ನುವುದಕ್ಕೆ ಇಂತಹ ಕಾರ್ಯಕ್ರಮಗಳು ಬಹಳ ಪ್ರಸ್ತುತಿಯಾಗಿದ್ದಾವೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಕೇವಲ 1 ದಿನ ಅಥವಾ 2 ದಿನಗಳಿಂದ ಮಾತ್ರ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ನಿರಂತರವಾದ ಒಂದು ಶೋಧನೆ ನಮ್ಮಲ್ಲಿ ಇರಬೇಕು ಆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ. ಇಂತಹ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಇನ್ನಷ್ಟು ಜರುಗಬೇಕನ್ನುವುದೇ ನನ್ನ ಆಶಯವಾಗಿದೆ. ಬಹಳ ಪ್ರೀತಿಯಿಂದ ನನ್ನನ್ನು ಇಲ್ಲಿ ಕರೆಸಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಗೌರವವನ್ನು ನೀಡಿದಂತಹ ಈ ಸಂಸ್ಥೆಯ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಅಂತ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅನ್ಯ ಕಾರಣದ ಬೇರೆ 2 ಕಾರ್ಯಕ್ರಮಗಳು ಉಡುಪಿ ಕುಂದಾಪುರ ಭಾಗದಲ್ಲಿ ನಮ್ಮ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಕಾರ್ಯಕ್ರಮಗಳಿರುವುದರಿಂದ ನಾನು ಅಗತ್ಯವಾಗಿ ತೆರಳಬೇಕಾಗಿದೆ. ಈ ಹೊತ್ತಿನಲ್ಲಿ ತಮ್ಮ ಎಲ್ಲರಿಗೆ ಕ್ಷಮೆಯನ್ನು ಯಾಚಿಸ್ತಾ ನಾನು ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಸಾತ್ವಿಕ್, ಲಕ್ಷ್ಯ, ಖುಷಿ, ಜಾನ್ವಿ, ಧನುಷ್, ತ್ರಿಜನ್, ತೇಜಸ್ವಿ, ರಕ್ಷಿತಾ, ಆದಿತ್ಯ, ಭುವೀಶ್, ದೀಕ್ಷಾ, ದರ್ಶನ್, ಸಫಿಯಾ, ಸಚಿ, ವಿಖ್ಯಾತ್, ವನಿತಾ, ರಕ್ಷಿತ್, ಪ್ರಣವ್.
ಕೇಂದ್ರ 1 ಅಂಗನವಾಡಿ ಕೇಂದ್ರದ ಅಧ್ಯಾಪಕರು ಬರಬೇಕು ಕಾರ್ಯಕ್ರಮ. ಬಣ್ಣ ಹಚ್ಚುವ ಸ್ಪರ್ಧೆಯಲ್ಲಿ ಪ್ರಥಮ ವಿದ್ಯುತ್ ಮತ್ತು ಸ್ವಾನ್ವಿಕಾ ತೇಜಸ್. ಬಕೆಟಿಗೆ ಬಾಲ್ ಹಾಕುವ ಸ್ಪರ್ಧೆಯಲ್ಲಿ ಸಂಭ್ರಮ್ ಮತ್ತು ತೇಜಸ್ ಪ್ರತೀಕ್ಷಾ. ಭಾವಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಮಿರಾಲ್, ದ್ವಿತೀಯ ಸ್ಥಾನ ಸನಿಹಾ, ತೃತೀಯ ಸ್ಥಾನ ರಿಯೋಲಾ, ಪ್ರೀಶಾ ಸ್ಥಾನ ಅರ್ಮಾನ್, ದ್ವಿತೀಯ ಸನಿಹಾ, ದ್ವಿತೀಯ ಸ್ಥಾನ ಸನಿಹಾ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ವಂಶಿತಾ, ಅದಿತ್ವಿ, ತೃತೀಯ ಸ್ಥಾನ ದೀಕ್ಷಿತ್. 50 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಮೊಹಮ್ಮದ್ ಅರ್ಷದ್. ಪ್ರಾಥಮಿಕ ಶಾಲೆ ಅಸ್ಸೈಗೋಳಿ ಇದರ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೆದಂತಹ ಅಂಬೇಡ್ಕರ್ ಭಾವಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಅಂತ ಪಡೆದವರು ಕುಮಾರಿ ಬಿ ಝೊಹರಾ ಮುಳಗುಂದ, ಸಾನ್ವಿ ಧನಂಜಯ,
ಸಾನ್ವಿ ಧನಂಜಯ. ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೆದಂತ ಅಂಬೇಡ್ಕರ್ ಭಾವಚಿತ್ರ ದ್ವಿತೀಯ ರಾನ್ ವಿಯೋನ್ ಫೆರ್ನಾಂಡಿಸ್, ದ್ವಿತೀಯ ರಾನ್ ವಿಯೋನ್ ಫೆರ್ನಾಂಡಿಸ್. ತೃತೀಯ ದೀಕ್ಷಾ ಎಸ್, ದೀಕ್ಷಾ ಎಸ್. ಹಾಗೆ 50 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಕುಮಾರಿ ಬಿಬಿ ಜೋಹರಳಿ, 50 ಮೀಟರ್ ಓಟ ಸ್ಪರ್ಧೆಯಲ್ಲಿ ದ್ವಿತೀಯ. ಹಾಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಕುಮಾರಿ ಭಾರ್ಗವಿ ಸಿದ್ದಪ್ಪ ಕವಣೆ, ಭಾರ್ಗವಿ ಸಿದ್ದಪ್ಪ ಕವಣೆ. 50 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪ್ರಣವಿತ್ ಜಿ ಆಚಾರ್ಯ. ಕುಮಾರ್ ಅಜಿತ್ ಶಿವಪ್ಪ ಗೊಲ್ಲರ್, ಅಜಿತ್ ಶಿವಪ್ಪ ಗೊಲ್ಲರ್. ಕುಮಾರಿ ಸಕಿನಾ ಬಾನು ದಾವಲ್ ಸಾಬ್ ಕಾಟಿಮನಲ್ಲಿ. ಎಸ್, ಕುಮಾರಿ ದೀಕ್ಷಾ ಎಸ್. ಎರಡನೇ ತರಗತಿ 50 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಹುಡುಗರ ವಿಭಾಗದಲ್ಲಿ ತೃತೀಯ ಸ್ಥಾನ ಕುಮಾರ್ ಶಿವರಾಜ್. ಒಂದನೇ ತರಗತಿ ಮಕ್ಕಳಿಗೆ ನಡೆದಂತಹ ಬಾಲ್ ಪಾಸಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಭಾರ್ಗವಿ ಸಿದ್ದಪ್ಪ ಪೂರ್ಣಿ, ಕುಮಾರಿ ಪೂರ್ಣಿ ಶಿವರಾಜ. ಹಾಗೆ ಎರಡನೇ ತರಗತಿ ವಿಭಾಗದಕ್ಕೆ ನಡೆದಂತಹ ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದ ಸಫಾ, ಕುಮಾರಿ ಸಫಾ. ತೃತೀಯ ಕುಮಾರಿ ಅನ್ವಿತಾ. ತೃತೀಯ ಅಂಕಿತಾ ಶಿವಪ್ಪ ಗೊಲ್ಲರ, ತೃತೀಯ ಸ್ಥಾನ ಅಂಕಿತಾ ಶಿವಪ್ಪ ಗೊಲ್ಲ. ಹಾಗೆ ನಾಲ್ಕನೇ ತರಗತಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಂತವರು ಕುಮಾರಿ ನಿರೀಕ್ಷಾ, ಕುಮಾರಿ ಪ್ರೀತಿಕಾ. ತೃತೀಯ ಸ್ಥಾನ ಕುಮಾರ್ ದೀವಿತ್, ಕುಮಾರ್ ದೀವಿತ್. ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಕುಮಾರಿ ಆಶೆಲ್ ಡಿಸೋಜಾ. ನಾಲ್ಕನೇ ತರಗತಿ ವಿಭಾಗದಲ್ಲಿ ಪ್ರಥಮ ಗಗನ್. ದ್ವಿತೀಯ ಸ್ಥಾನ 100 ಮೀಟರ್ ಓಟದ ನಾಲ್ಕನೇ ತರಗತಿ ಕುಮಾರ್ ಮನ್ವಿತ್. ನೂರು ಮೀಟರ್ ಓಟ ನಾಲ್ಕನೇ ತರಗತಿ ಹುಡುಗಿಯರ ವಿಭಾಗದಲ್ಲಿ ಕುಮಾರಿ ಪ್ರೀತಿಕಾ ಪ್ರಥಮ ಸ್ಥಾನ. 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಓಂಕಾರಮ್ಮ, ಓಂಕಾರಮ್ಮ. 100 ಮೀಟರ್ ಓಟ ತೃತೀಯ ಸ್ಥಾನ ಕುಮಾರ್ ದೀವಿತ್, ಕುಮಾರ್ ದೀವಿತ್. ನಿಂಬೆ ಚಮಚ ಓಟ, ನಿಂಬೆ ಚಮಚ ಓಟ ನಾಲ್ಕನೇ ತರಗತಿ ಪ್ರಥಮ ಮಂಜುನಾಥ, ಕುಮಾರಿ ನಿರೀಕ್ಷಾ. ತೃತೀಯ ಕುಮಾರ್ ವಿಷ್ಣು ಪ್ರಸಾದ್ ಶೆಟ್ಟಿಗಾರ್, ಕುಮಾರ್ ವಿಷ್ಣು ಪ್ರಸಾದ್ ಶೆಟ್ಟಿಗಾರ್. 100 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ ರಿಷನ್ ರೇಗು. ದ್ವಿತೀಯ ಸ್ಥಾನ ಕುಮಾರಿ ಪವಿತ್ರ. ತೃತೀಯ ಸ್ಥಾನ ಪ್ರಸನ್ನ ವಿಕ್ರಮ ಅಂಬಿಗ. ಮೂರನೇ ತರಗತಿ ಬಾಲ್ ಪಾಸಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದವರು ಕುಮಾರಿ ಶಿಫಾ. ಬಾಲ್ ಪಾಸಿಂಗ್ ಅಲ್ಲಿ ಪ್ರಸನ್ನ ವಿಕ್ರಮ ಅಂಬಿಗ. ಮೂರನೇ ತರಗತಿಗೆ ನಡೆದಂತಹ ಲಗೋರಿ ಸ್ಪರ್ಧೆ ಪ್ರಥಮ ಕುಮಾರಿ ಖದೀಜಾ ಶಫಾ, ಕುಮಾರಿ ದೀಕ್ಷಾ ಪ್ರಥಮ ಸ್ಥಾನ. ಅಲ್ಲ, ಇನ್ನೊಬ್ಬರಿ ತಂಡದಲ್ಲಿ ಪ್ರಥಮ ಸ್ಥಾನ ಪಡೆದವರು, ನನ್ನ ಹೆಸರನ್ನು ಮಾತ್ರ ಓದಿ ಹೇಳ್ತೇನೆ, ಈಗ ನೀವು ಬರೋದು ಬೇಡ. ಈಗ ಕುಮಾರಿ ದೀಕ್ಷಾ, ಕುಮಾರಿ ದಾಕ್ಷಾಯಿನಿ, ಕುಮಾರ್ ಚಂದನ್, ಧ್ರುವಿಕೆ, ಆಶೆಲ್ ಡಿಸೋಜಾ, ಲಲಿತಾ ಜೆ ಮಡಿವಾಲ್, ಪೂರ್ವಿಕ್ ಡಿ, ರಿಷನ್ ರೇಗು, ಪ್ರೀತಿಕಾ, ಆಯಿಷತ್ ಶಬ್ನಮ್, ದೀವಿತ್, ಮನ್ವಿತ್, ಸಾರ್ಥಕ್. ಇದು ಪ್ರಥಮ ಸ್ಥಾನ ಪಡೆದಂತ ತಂಡದವರು.